ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ, V4 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಒಂಥರ ಮಾತುಕತೆಗಿಂತಲೂ ಹೆಚ್ಚಾಗಿ ಇದೊಂದು ಚಾಲೆಂಜ್ ನಮ್ಮ ಮುಂದೆ ಇವತ್ತು ಚಾಲೆಂಜನ್ನು ಇಡಲಿಕ್ಕೆ ಅಂದರೆ ಈಗಾಗಲೇ ಮಾಧ್ಯಮಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ, ಪತ್ರಿಕೆ, ಟಿ ವಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸವಾಲು ಬಂದಿದೆ. ಈಗಾಗಲೇ 3-4 ದಿವಸಗಳಿಂದ ಭಾರಿ ದೊಡ್ಡ ಸಂಚಲನವನ್ನು ಕೂಡ ಮೂಡಿಸಿದಂಥ ಸವಾಲು ಸವಾಲನ್ನು ಇಟ್ಟವರು ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು. ಇವತ್ತಿನ ಮಾತುಕತೆಯಲ್ಲಿ ಸವಾಲನ್ನು ಮತ್ತೊಮ್ಮೆ ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ನರೇಂದ್ರ ನಾಯಕ್ ಅವರು. ನಾನು ನರೇಂದ್ರ ನಾಯಕ್ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್, ನಮಸ್ಕಾರ ಸರ್. ನಮಸ್ಕಾರ. ಎಸ್, ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ವಿಚಾರವಾದಿಗಳು ಮತ್ತು ಅಖಿಲ ಭಾರತ ವಿಚಾರವಾದಿಗಳ ಸಂಘಟನೆಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವವರು. ಜಿಲ್ಲಾ ವಿಚಾರವಾದಿಗಳ ಸಂಘಟನೆ, ಆಮೇಲೆ ರಾಜ್ಯ ವಿಚಾರವಾದಿಗಳ ಸಂಘಟನೆ, ಜೊತೆಗೆ ರಾಷ್ಟ್ರೀಯ ವಿಚಾರವಾದಿ ಸಂಘಟನೆಯ ನೇತಾರರಾಗಿ ಕಳೆದ ಒಂದು 4.5 ದಶಕಗಳಿಂದ ನಿರಂತರವಾಗಿ ವೈಜ್ಞಾನಿಕ ವಿಚಾರಗಳನ್ನು ಮತ್ತು ವೈಚಾರಿಕ ವಿಚಾರಗಳನ್ನು ಜನರ ಮುಂದೆ, ವಿದ್ಯಾರ್ಥಿಗಳ ಮುಂದೆ ತರ್ತಾ ಇರುವವರು. ಮತ್ತು ಅನೇಕ ಸಂದರ್ಭದಲ್ಲಿ ನೀವೆಲ್ಲ ನೋಡಿರ್ತೀರಿ, ಯಾವುದೇ ರೀತಿಯ ಜನರ ಗಮನವನ್ನು ಕೇವಲ ಸಣ್ಣಪುಟ್ಟ ಟ್ರಿಕ್ಸ್ ಮೂಲಕ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂಥ ಸಂದರ್ಭದಲ್ಲಿ ಆ್ಯಕ್ಚುಲಿ ಆ ಒಂದು ಟ್ರಿಕ್ಸ್ನ ಹಿಂದೆ ಇರುವ ಸತ್ಯ ಏನು, ಅಂದರೆ ಆ ಟ್ರಿಕ್ಸ್ನ ಹಿಂದೆ ಇರುವಂಥ ಸೈನ್ಸ್ ಏನು, ವಿಜ್ಞಾನವೇನು ಅನ್ನುವುದನ್ನು ಜನರ ಮುಂದೆ ಇಡ್ತಾ ಬಂದಿರುವವರು ನರೇಂದ್ರ ನಾಯಕ್ ಅವರು. ಎಸ್, ಇವತ್ತು ಅವರು ಇಡೀ ಕರ್ನಾಟಕದಲ್ಲಿ ಮತ್ತೊಮ್ಮೆ ಜನರ ಮುಂದೆ ಇಟ್ಟಿರುವಂಥ ಸವಾಲು, ನಾವು ಸೀಲ್ಡ್ ಪ್ಯಾಕಲ್ಲಿ, ಕವರ್ನಲ್ಲಿ, ಎನ್ವಲಪ್ನಲ್ಲಿ ವಿಚಾರಗಳು ಅಥವಾ ವಿಷಯಗಳಿದ್ದಾವೆ ಏನನ್ನುವುದನ್ನು ನೀವು ಹೇಳಿ. ನಿಮ್ಮ ಅತೀಂದ್ರಿಯ ಜ್ಞಾನ ಅಥವಾ ನಿಮ್ಮಲ್ಲಿರುವಂಥ ಇನ್ನೊಂದು ಗುಪ್ತ ಜ್ಞಾನ ಅಥವಾ ಏನೇನು ನೀವು ಜ್ಯೋತಿಷ್ಯ ಅಂತ ಹೇಳ್ತಿರೋ ಅಥವಾ ತಾಂಬೂಲ ಪ್ರಶ್ನೆ ಅಂತ ಹೇಳ್ತಿರೋ, ಮುಂದೆ ಇಡಿ, ನನ್ನ ಸವಾಲಿದೆ ಅಂತ. ಆ ಸವಾಲನ್ನು ಅವರು ಇದೀಗ ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಇತ್ತೀಚೆಗೆ ಕರಾವಳಿಯಲ್ಲಿ ಕೂಡ ಇತಿಹಾಸದ ವಿಚಾರವನ್ನು, ಐತಿಹಾಸಿಕ ವಿಚಾರಗಳನ್ನು ಕೂಡ ಜ್ಯೋತಿಷ್ಯದ ಮೂಲಕ ಹುಡುಕಾಡಲಿಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಈ ಸವಾಲನ್ನು ಮುಂದೆ ತಂದು ಇಟ್ಟಿದ್ದಾರೆ. ಎಸ್ ಸರ್, ಈಗಾಗಲೇ ನೀವು ಮೊನ್ನೆ ಘೋಷಣೆ ಮಾಡಿರುವಂಥ ಸವಾಲುಗಳು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲೆಲ್ಲ ಬಂದಿರುವಂಥದ್ದು, ಅದಕ್ಕೆ ಸಾಕಷ್ಟು ಪ್ರತಿಕ್ರಿಯೆ ಕೂಡ ಬಂದಿದೆ. ಎಸ್, ನಾನು ಈಗ ಮತ್ತೊಮ್ಮೆ, ನೀವು ಯಾಕಂತ ಹೇಳಿದ್ರೆ ಆ ಸವಾಲಿಗೆ ಪ್ರತಿಕ್ರಿಯೆ ಅಥವಾ ಉತ್ತರವನ್ನು ಬಯಸಲಿಕ್ಕೆ ನೀವು ಇನ್ನೂ ಕೂಡ ಒಂದು ದಿವಸ ಇದೆ. ಸೊ ಹಾಗಾಗಿ ಏನು ಸವಾಲು ಅಂತ ಒಂದು ಕ್ಷಣ, ಒಂದು ನಿಮಿಷ ವೀಕ್ಷಕರ ಮುಂದೆ ಇಡಿ, ಆನಂತರ ನಾವು ವಿಚಾರಕ್ಕೆ ಬರೋಣ. ಇಲ್ಲಿ ಸೀಲ್ ಮಾಡಲಾದ ಲಕೋಟೆಗಳಿವೆ. ಎಸ್, ಎಷ್ಟು ಲಕೋಟೆ ಇದೆ ಸರ್? 7 ಇದೆ. 7. ಫಸ್ಟಿಗೆ 6 ಅಂತ ಹಾಕಿದ್ದು ನಾನು. ಕ್ಯಾಮರಾಕ್ಕೆ ಇದು ಮಾಡಿ ಸರ್. ಈಗಿನ ಪರಿಸ್ಥಿತಿ ಹೇಗೆಂದರೆ, ಮಕ್ಕಳು ಯಾವಾಗಲೂ ಮಲ್ಟಿಪಲ್ ಚಾಯ್ಸ್ ಕೇಳ್ತಾರಲ್ಲ, ಅದಕ್ಕೆ 7ನೇದು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಅದರಲ್ಲೂ ಇನ್ನೊಂದು ಚಾಯ್ಸ್ ಕೊಟ್ಟಿದ್ದೇನೆ. ನೀವು 6ಕ್ಕೆ ಉತ್ತರ ಕೊಡ್ಬೋದು, ಅದರಲ್ಲಿ 5 ಸರಿಯಾಗಿದ್ದರೆ ನಿಮಗೆ 1 ಲಕ್ಷ ಕೊಡಲಾಗುವುದು ಅಂತ. ಇಲ್ಲಿ ಬರದ ಪ್ರಶ್ನೆ ಏನಿದೆ, ಪ್ಲೀಸ್ ರೀಡ್ ದಿ ಕಂಟೆಂಟ್ಸ್ ಆಫ್ ದಿ ಎನ್ವಲಪ್. ಪ್ಲೀಸ್ ರೀಡ್ ಅಂದರೆ ಓಪನ್ ಮಾಡಿ ಅಲ್ಲ, ನಿಮ್ಮ ಅತೀಂದ್ರಿಯ ಅತಿಮಾನುಷ ಶಕ್ತಿಯ ಮೂಲಕ ಅದನ್ನು ಓದಿ. ಮತ್ತೆ ಅದಕ್ಕೆ ನೆಕ್ಸ್ಟ್ ಇದೆ, ಇಫ್ ದಿ ಕಂಟೆಂಟ್ ಈಸ್ ಎ ಕರೆನ್ಸಿ ನೋಟ್, ಇಟ್ಸ್ ಡಿನಾಮಿನೇಷನ್, ಕರೆನ್ಸಿ ಆ್ಯಂಡ್ ದಿ ಕಂಟ್ರಿ ಆರ್ ಟು ಬಿ ಮೆನ್ಷನ್ಡ್ ಅಲಾಂಗ್ ವಿತ್ ದಿ ಸೀರಿಯಲ್ ನಂಬರ್. ಅಂದರೆ ಈಗ ನೀವು ಇಲ್ಲಿ ಸವಾಲು ಕೊಡ್ತಾ ಇರುವಂಥದ್ದು, ಈ ಕವರ್ನಲ್ಲಿ, ಈ ಎನ್ವಲಪ್ನ ಒಳಗಡೆ ಇರುವಂಥ ಏನು ವಿಚಾರಗಳಿದೆ ಇದನ್ನು ನೀವು ಓದಿ ಹೇಳಬೇಕು. ಒಂದು ವೇಳೆ ಅದರಲ್ಲಿ ನೋಟುಗಳಿದ್ದರೆ, ಕರೆನ್ಸಿ ನೋಟುಗಳಿದ್ದರೆ, ಆ ಕರೆನ್ಸಿ ನೋಟ್ ಇಲ್ಲಿಯದ್ದು ಮತ್ತು ಅದರ ಸೀರಿಯಲ್ ನಂಬರ್ ಅನ್ನು ಕೂಡ ಹೇಳಬೇಕು ಅಂತ. ಸೊ ಈ 7ರಲ್ಲಿ ಯಾವುದ್ರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅದು ಡಬಲ್ ಬ್ಲೈಂಡ್ ಸ್ಟಡಿ ಅದು, ಯಾಕಂದ್ರೆ ಹಾಕಿದವರು ಬೇರೆ, ನಾನು ಬರೀ ನಂಬರ್ ಹಾಕಿದ್ದೇನೆ. ಆಮೇಲೆ ಇನ್ನು ಯಾರಾದರೂ ಎಣಿಸಿದರೆ ಒಳಗಿರೋದನ್ನು ನಾನು ಗೋಲ್ಮಾಲ್ ಮಾಡ್ತೇನೆ ಅಂತ ಹೇಳಿ ಎಣಿಸುವುದಾದರೆ
ಅದಕ್ಕೂ ಇಲ್ಲಿ ಸಿಗ್ನೇಚರ್ಗಳಿವೆ ಅಲ್ಲ, ಸಾಕ್ಷಿದಾರರು ನಂದು ಇದೆ, ನನ್ನ ಹತ್ರ ಬಂದ ಮೀಡಿಯಾದವ್ರದ್ದು ಸಾಕ್ಷಿ ಇದೆ. ಇಲ್ಲಿ ಸುಮಾರು 7-8 TV ಚಾನೆಲ್ನವ್ರು ಬಂದಿದ್ರು, ಅವರಲ್ಲಿ ಬೇಕಾದವರಿಗೆ ದಸ್ಕತ್ ಹಾಕಿ ಇದನ್ನು ಟ್ಯಾಂಪರ್ ಮಾಡಿದಾಗೆ ಅಂತ. ಇವುಗಳನ್ನು 1ನೇ ತಾರೀಕಿಗೆ ಓಪನ್ ಮಾಡಲಾಗುವುದು ಪ್ರೆಸ್ ಕ್ಲಬ್ನಲ್ಲಿ. 1ನೇ ತಾರೀಕಿಗೆ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಈ ಕವರ್ಗಳನ್ನು ಎನ್ವಲಪ್ ಅನ್ನು ಓಪನ್ ಮಾಡ್ತೀರಿ. 31 ಮಧ್ಯರಾತ್ರಿಯವರೆಗೆ ಇದರ ಕಂಟೆಂಟ್ಸ್ ಏನಿದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಕೊಡಲು ನಿಮಗೆ ಸಮಯಾವಕಾಶ ಇದೆ. ಅದು ಹೇಗಿರಬೇಕು? ನಂಬರ್ 1 ಎನ್ವಲಪ್, ಅದರಲ್ಲಿ ಇದಿದೆ, ಇದರ ನಂಬರ್ ಇದು, ಹಾಗೆ ಒಂದು ಪೇಪರ್ ಇದೆ, ಅದರದ್ದು ಪೇಪರಲ್ಲಿ ಇದು ಬರೆದಿದೆ. ಆಮೇಲೆ ಅದರ ಒಳಗೆ ಇಟ್ಟಿರೋ ಪೇಪರ್ಸಲ್ಲಿಯೂ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಆ ಪ್ರಶ್ನೆ ಓದಬೇಕು ನೀವು ಅತೀಂದ್ರಿಯ ಶಕ್ತಿಯಿಂದ, ಮತ್ತೆ ಉತ್ತರವನ್ನು ಬರೀ. ಎಸ್ ಈಗ ನೀವು ಈಗ 7 ಎನ್ವಲಪ್ಗಳಿದ್ದಾವೆ, 7ರಲ್ಲಿ 6 ಸೆಲೆಕ್ಟ್ ಮಾಡಿ 6ಅನ್ನು ಸಿಲೆಕ್ಟ್ ಮಾಡ್ಬೋದು. 6ರಲ್ಲಿ 6ಕ್ಕೆ ಕೂಡ ನೀವು ಅಕ್ಯುರೇಟ್ ಆದ ಆನ್ಸರನ್ನು ಬಯಸ್ತೀರಾ ಅಥವಾ 5 ಎನ್ವಲಪ್ಗಳಿಗೆ ಅಕ್ಯುರೇಟ್ ಆದ ಆನ್ಸರ್ ಉತ್ತರವನ್ನು ಕೊಟ್ಟರೆ, ಸ್ಪಷ್ಟವಾದ ಉತ್ತರ, ನಾನು ಕೇಳಿರುವ ನಿಖರತೆಯವರೆಗೆ, ಟು ದಿ ಎಕ್ಸ್ಟೆಂಟ್ ಆಫ್ ಅಕ್ಯುರಸಿ ದಟ್ ಐ ಆಮ್ ಆಸ್ಕಿಂಗ್ ಫಾರ್, ಗೊತ್ತಾಯ್ತು, ನೀವು 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ. ಕೊಡ್ತೇನೆ. ಎಸ್, ಈಗ ಯಾರಾದರೊಬ್ಬರು, ಅನೇಕ ಮಂದಿ ನಾವು ಟಿವಿಯಲ್ಲಿ ಕೂಡ ನೋಡ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹೇಳ್ತೇವೆ, ನಮ್ಮಲ್ಲಿ ಅತೀಂದ್ರಿಯವಾದ ಶಕ್ತಿ ಇದೆ, ನಾವು ಕಾಣದೇ ಇರುವುದನ್ನು ಓದ್ತೇವೆ ಅಂತೆಲ್ಲ ಹೇಳುವವರು ತುಂಬ ಮಂದಿ ಇರ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನಾವು ಓದಿ ಹೇಳ್ತೇವೆ ಅಂತ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ನಾವು ಓದಿ ಹೇಳ್ತೇವೆ, ಗೋಡೆಯಲ್ಲಿ ಇದ್ದದಂತೆಲ್ಲ ಹೇಳೋರು ಇದ್ದಾರೆ. ಈಗ ಸಪೋಸ್ ಯಾರಾದರೂ ನಿಮ್ಮ ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ, ಈ 5 ಎನ್ವಲಪ್ನಲ್ಲಿರುವಂಥ ವಿಚಾರಗಳಿಗೆ ಉತ್ತರ ಕೊಟ್ಟರೆ ನೀವು 1 ಲಕ್ಷ ರೂಪಾಯಿ ಕೊಡ್ತೀರಿ. ಇದು ಸವಾಲ್ ಪಕ್ಕಾ ಇದು. ಈಗ ನಾನು ಇನ್ನೊಂದು ಪ್ರಶ್ನೆಗೆ ಬರುವಂಥದ್ದು, ನೀವು ಇಂಥ ಸವಾಲುಗಳನ್ನು ಇಷ್ಟು ಧೈರ್ಯವಾಗಿ ಇಟ್ಕೊಂಡು ಬರ್ತೀರಲ್ಲ, ಅದು ಹೇಗೆ ಅಂತ. ಯಾಕಂತ ಹೇಳಿದ್ರೆ ಅನೇಕ ಮಂದಿ ಇವತ್ತು ನಮ್ಮ ಹತ್ರ ಅತೀಂದ್ರಿಯ ಶಕ್ತಿ ಇದೆ, ನಾವು ಈ ರೀತಿಯ ಯಾವುದೇ ಗುಪ್ತವಾಗಿ ಬರೆದಿರುವಂಥದ್ದನ್ನು ಓದಿ ಹೇಳಬಲ್ಲೆವು, ಅಷ್ಟು ಮಾತ್ರ ಅಲ್ಲ, ಅದನ್ನು ಬೇರೆಯವರಿಗೆ ಕಲಿಸ್ತೇವೆ ಕೂಡ ಅಂತ ಕೂಡ ಹೇಳ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಕೂಡ ನಾವು ಓದಿ ಹೇಳ್ತೇವೆ ಅಂತ. ಎಸ್, ನೋಡಿ, ಕಣ್ಣಿಗೆ ಬಟ್ಟೆ ಕಟ್ಟಿ ಓದುವುದು ಅದು ದೊಡ್ಡದು. ಅದರ ಬಗ್ಗೆ 2-3 ಪ್ಯಾನೆಲ್ ಡಿಸ್ಕಷನ್ ಮಾಡಬೇಕಾದಿತ್ತು ನೀವು. ಯಾಕೆಂದರೆ ಅದು ಮಿಡ್ ಬ್ರೈನ್ ಆಕ್ಟಿವೇಶನ್ ಎಂಬ ದೊಡ್ಡದೊಂದು ಸುದ್ದಿಯಾಗಿ ಅದನ್ನು ಎಕ್ಸ್ಪೋಸ್ ಮಾಡಿ, ಇವನ್ ಅಮಿತಾಬ್ ಬಚ್ಚನನ್ನು ಕೌನ್ ಬನೇಗಾ ಕರೋಡ್ಪತಿಯಿಂದ ಎಪಿಸೋಡ್ ವಿಡ್ರಾ ಮಾಡಿಸ್ತೇವೆ ನಾವು, ನೆನಪಿದೆಯಲ್ಲ, ಕಳೆದ ನವೆಂಬರಲ್ಲಿ. ಯಾಕೆಂದರೆ ಅದೊಂದು ದೊಡ್ಡ ಮೋಸ. ಅದೇ ರೀತಿಯಲ್ಲಿ ಈ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲೂ ಈ ಭವಿಷ್ಯ ಹೇಳ್ತೇವೆ, ಕ್ರಿಸ್ಟಲ್ ಬಾಲ್ ರೀಡ್ ಮಾಡ್ತೇವೆ, ಆಮೇಲೆ ಎಲೆಗಳನ್ನು ರೀಡ್ ಮಾಡ್ತೇವೆ, ಟ್ಯಾರೋಟ್ ಕಾರ್ಡ್ಸ್ ಅಂತ ಹೇಳ್ತಾರೆ, ಆಮೇಲೆ ಟೀ ಲೀವ್ಸ್ ರೀಡಿಂಗ್ ಅಂತ ಹೇಳ್ತಾರೆ. ಬೇರೆ ಬೇರೆ ರೀತಿಯ ಭವಿಷ್ಯ ಹೇಳುವಂಥ ಟ್ರಿಕ್ಗಳು ಜಗತ್ತಿನಾದ್ಯಂತ ಇವೆ. ನಮ್ಮ ದೇಶಕ್ಕದೇನು ವಿಶೇಷ ಅಂತೇಳಿ ಅಲ್ಲ, ಎಲ್ಲ ಕಡೆಯಲ್ಲೂ ಇದಿವೆ. ಎಲ್ಲಿವರೆಗೆ ಮೂರ್ಖರಾಗುವ ಜನಗಳು ಇರ್ತಾರ, ಅಲ್ಲಿವರೆಗೆ ಮೂರ್ಖರನ್ನಾಗಿ ಮಾಡುವ ಜನಗಳು ಇರ್ತಾರೆ. ಇದು ನನ್ನ ಫೈಂಡಿಂಗ್. ಸುಮಾರು ನನ್ನ 70 ವರ್ಷದಲ್ಲಿ ಸುಮಾರು 60 ವರ್ಷಗಳ ಕಾಲ ನಾನು ಇವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತಪಾಸಣೆಗೊಳಪಡಿಸಿ, ಉಳಿದವರು ಮಾಡಿದ ತಪಾಸಣೆಯನ್ನು ಗಮನಿಸಿ ಈ ಕನ್ಕ್ಲೂಷನ್ಗಳಿಗೆ ಬಂದಿದ್ದೇನೆ. ಅದೇನು ಓವರ್ನೈಟ್ ಬಂದ ಕನ್ಕ್ಲೂಷನ್ ಅಲ್ಲ. ಈಗ ಎಸ್, ನಾವು ಅನೇಕ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವು ಈ ರೀತಿಯ ಸವಾಲುಗಳನ್ನು ಇಟ್ಟದನ್ನು ನೋಡಿದ್ದೇವೆ. ಎಸ್, ನೀವು ಈ ರೀತಿಯ ಅನುಕೂಲಗಳನ್ನು ತಂದು ಅದರ ಒಳಗಡೆ ಏನು ಬರೆದಿದೆ ಅನ್ನೋದನ್ನು ನೀವು ಇಲೆಕ್ಷನ್ ಟೈಮಲ್ಲಿ ಬರ್ತೀರಿ ನೀವು. ಎಸ್, ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಥವಾ ಎಷ್ಟು ಮತ ಪಡೀತಾರೆ ಅನ್ನೋದನ್ನು ಪಕ್ಕಾ ಹೇಳಿ ನಾನು 1 ಲಕ್ಷ ರೂಪಾಯಿ ಆ ಚಾಲೆಂಜ್ಗೆ. 1 ಲಕ್ಷ ಅಲ್ಲ, ಅದು ಆವಾಗ ಬೇರೆ ಇತ್ತು, 10 ಲಕ್ಷ. ಎಸ್, ಅಷ್ಟು ಚಾಲೆಂಜ್ ಮಾಡ್ತೀರಿ. ಬಟ್ ಯಾರು ಕೂಡ ನಿಮ್ಮ ಸವಾಲನ್ನು ಈಗ ಒಂದಷ್ಟು ಜನ ಸ್ವೀಕಾರ ಮಾಡಿದ್ದು ಕೇಳಿದ್ದೇವೆ, ನೋಡಿದ್ದೇವೆ. ಯಾರಾದರೂ ಪಕ್ಕಾ ಆನ್ಸರ್ ಕೊಟ್ಟವರಿದ್ದಾರಾ? ಇವತ್ತಿನವರೆಗೆ ಇಲ್ಲ. ನಾಳೆ ಬರಬಾರ್ದಂತ ಏನಿಲ್ಲ, ಆದರೆ ಇವತ್ತಿನವರೆಗೆ ಇಲ್ಲ. ಇವತ್ತು ನನ್ನ ಕನ್ಕ್ಲೂಷನ್. ಓಕೆ. ಅಂದರೆ ಈಗ ನಿಮ್ಮ 40-45 ವರ್ಷಗಳ ಈ ಒಂದು ಏನು ನೀವು ವೈಚಾರಿಕ ಪ್ರಜ್ಞೆಯನ್ನು ಜನರ ನಡುವೆ ಕೊಂಡೋಗ್ತಾ ಇದ್ದೀರಿ. ಸೊ ಇಷ್ಟು ಸಂದರ್ಭದಲ್ಲಿ ನೀವು ಕೊಟ್ಟ ಸವಾಲಿಗೆ ಸ್ಪಷ್ಟವಾದ ಉತ್ತರದಿಂದ ಬಂದವರು ಯಾರೂ ಇಲ್ಲ. ಇದು
ನಿನ್ನೆ ಮೊನ್ನೆದಲ್ಲ, ಫಸ್ಟ್ ಇಂಥ ನಿದರ್ಶನವನ್ನು ನಾವು ನೋಡಿದ್ದು 13 ವರ್ಷದವ 14 ವರ್ಷದವ ಇದ್ದಾಗ. ಜಾತಕದ ಬಗ್ಗೆ ನನ್ನ ತಂದೆಯ ತಂಗಿಯ ಮಗ SS ಕಾಮತ್ ಅಂತ ಭಾಳ ಫೇಮಸ್ ಚಾರ್ಟೆಡ್ ಅಕೌಂಟೆಂಟ್ ಅವ್ರು ತೀರಿಕೊಂಡ್ರು ಕಳೆದ ವರ್ಷ. ನಾನು ಹುಡುಗನಿದ್ದಾಗ ಅವರು CA ಮಾಡಿಕೊಂಡಿದ್ರು. ನಮ್ಮ ತಂದೆಯ ಅಂಗಡಿಗೆ ಅವರು ಯಾವಾಗಲೂ ಬರ್ತಾಯಿದ್ರು. ಇವರೇನು ಮಾಡಿದರು, ಆಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದರು. ಇವರ ಜಾತಕವನ್ನು ಕಾಪಿ ಮಾಡಿ ಅದರ ಹೆಸರು ತೆಗೆದು ಬೇರೆ ಯಾರ್ದು ಹೆಸರು ಕೊಟ್ಟು ಒಬ್ಬ ಜಾತಕ ನೋಡುವವನಿಗೆ ತೋರಿಸಿದರು. ಅವ ಕೇಳಿದ್ರು ಇದು ಯಾರ ಜಾತಕ ಅಂತ. ಇವರು ಹೇಳಿದರು ಇದು ಒಬ್ಬ ಅಡುಗೆ ಮಾಡುವವನ ಜಾತಕ ಅಂತೇಳಿ. ಅಂದರೆ ಮನೇಲಿ ಅಡುಗೆ ಮಾಡುವವಲ್ಲ, ಪ್ರೊಫೆಷನಲ್ ಕುಕ್. ಆಗ ಅವ ಏನು ಹೇಳಿದ, ಇದು ಒಂದು ಆರ್ಡಿನರಿ ಮನುಷ್ಯನ ಜಾತಕ, ಖಾನೇಕ ಪೀನೇಕ ತಿನ್ನಲಿಕ್ಕೆ ಕುಡಿಲಿಕ್ಕೆ ಅವನಿಗೇನು ತೊಂದರೆ ಇಲ್ಲ, ಸಾಮಾನ್ಯವಾದ ಜೀವನವನ್ನು ಜೀವಿಸಿ ಹಾಗೆ ಸತ್ತು ಹೋಗ್ತಾನೆ ಅಂತ ಹೇಳಿದರು. ಆಗ ಇವರು ಹೇಳಿದರು ಅದು ಯಾರ ಜಾತಕ ಗೊತ್ತಾ, ಅದು ಪಂಡಿತ್ ಜವಾಹರ್ಲಾಲ್ ನೆಹರುವಿನ ಜಾತಕ ಅಂತ ಹೇಳಿದರು. ಸೊ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅವರು ಮತ್ತೆ ನನ್ನ ತಂದೆ ಅಕ್ಕನ ಮಗ, ಅವರು ಡಾಕ್ಟ್ರು, ಇವರಿಬ್ಬರು, ಇದು ಸುಮಾರು ನಾನು 16-17 ವರ್ಷದವನಿದ್ದಾಗ ಬಂದ ಘಟನೆ ಇದು. ಇವರಿಬ್ಬರು ಒಬ್ಬ ಜ್ಯೋತಿಷ್ರ ಹತ್ರ ಹೋದರು. ಆ ಡಾಕ್ಟ್ರ್ ಇದ್ದವ ಸ್ವಲ್ಪ ಆಂಗ್ಸೈಟಿ ಅವನಿಗೆ ಜಾಸ್ತಿ. ಸ್ವಾಮಿ ನಮ್ಮಲ್ಲಿ ಯಾರು ಡಾಕ್ಟ್ರು ಯಾರು ಇಂಜಿನಿಯರ್ ಅಂತ ಹೇಳಿ ಅಂತ. ಆಗ ಅವ ಹೇಳಿದೆ ನೀವು ಡಾಕ್ಟ್ರು ಅವರು ಇಂಜಿನಿಯರ್ ಅಂತ. ಇವರು ಹೇಳಿದ ನಾನು ಇಂಜಿನಿಯರ್ ಅಲ್ಲ ಸ್ವಾಮಿ, ನಾನು ಚಾರ್ಟೆಡ್ ಅಕೌಂಟ್ ಇಂಜಿನಿಯರಿಂಗ್ ಅಂದರೆ ಲೆಕ್ಕ ಅಲ್ವಾ, ಹಾಗೆ ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿದರು ಕೂಡ ಲೆಕ್ಕವೇ, ಸೊ ಅದು ಒಂದೇ ಅಂತ ಹೇಳಿದರು. ಆದರೆ ಇಂಥವನ್ನು ನಂಬಿದ ಕಾರಣ ನಾವು ವರ್ಚುವಲಿ ಬೀದಿಗೆ ಬಿದ್ದಿದ್ದೇವೆ. ನಮ್ಮ ತಂದೆಯವರು ಇಂಥ ಜಾತಕ ಈ ನಾನ್ಸೆನ್ಸನ್ನು ನಂಬಿದ ಕಾರಣ ನಾವು ಹೊಟ್ಟೆಗಿಲ್ಲದ ಪರಿಸ್ಥಿತಿಗೆ ಬಂದಿದ್ದೇವೆ. ಹೇಗೆ ಸರ್, ಯಾಕೆ, ಹೇಗೆ? ಅವರಿಗೆ ಜಾತಕದಲ್ಲಿ ಅಷ್ಟು ನಂಬಿಕೆ. ಇಲ್ಲಿ ಬಿಜಯಲ್ಲಿ ನೋಡು ಭಟ್ರು ಅಂತ ಒಬ್ಬರಿದ್ದರು. ನಾವು ಒನ್ ಆಫ್ ದಿ ರಿಚೆಸ್ಟ್ ಫ್ಯಾಮಿಲೀಸ್ ಇಲ್ಲಿದ್ದು, ಸುಧೀರ್ ಫ್ಯಾಮಿಲಿಯವರು. ಸುಧೀರ್ CV ನಾಯಕ್ ಅವರು ನನ್ನ ಅಜ್ಜ, ತಂದೆ. ಇಂಥ ಫ್ಯಾಮಿಲಿ ಹುಟ್ಟಿ ಬೆಳೆದವರು. ದೊಡ್ಡ ದೊಡ್ಡ ಬಿಸ್ನೆಸ್ಗಳೆಲ್ಲ ಇತ್ತು. ಈ ಬಿಸ್ನೆಸ್ನಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣ ಈ ನೋಡು ಭಟ್ರು ಬಿಜಯ್ದು. ಇವರಿಗೆಲ್ಲ ಹೇಳಿಕೊಡೋದು ಅದು ಮಾಡಿ ನಾಯಕರೇ ಏನಾಗೋದಿಲ್ಲ ನಿಮಗೆ ಅಂತ. ಕೊನೆಗೆ ಎಲ್ಲಿ ಅಂದರೆ ನಮ್ಮ ಬಿಲ್ಡಿಂಗ್ ಆಕ್ಷನಿಗೆ ಬಿದ್ದಿತ್ತು. ಆ ಟೈಮಲ್ಲಿ ನಾಯಕರೇ ಅದು ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ ಈ ನೋಡು ಭಟ್ರು ಸತ್ತಾಗ ಇವರ ಹೆಣ ಸಿಕ್ಕಿದ್ದು 4 ದಿನದ ನಂತರ. ಯಾಕೆಂದರೆ ಇವರು ಮನೆಯಲ್ಲಿದ್ದಾಗ ಉಳಿದವರೆಲ್ಲ ತೀರ್ಥಯಾತ್ರೆಗೆ ಹೋಗಿದ್ರಂತೆ. ಅವರಿಗೆ ಇವರೊಬ್ಬರೇ ಇದ್ದಿದ್ದು, ಇವರು ಸತ್ತದೇ ಗೊತ್ತಾಗಲಿಲ್ಲ ಯಾರಿಗೂ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವರಿಗೆ ಅಚಲವಾಗಿತ್ತು. ಉಳಿದವರ ಬಗ್ಗೆ ಎಲ್ಲ ಹೇಳ್ತಾ ಇದ್ದವರು ಸ್ವತಃ ಅವರ ಬಗ್ಗೆನೇ ಅವರಿಗೆ ಏನು ಒಂದು ಗೊತ್ತಾಗಲಿಲ್ಲ, ಆಲೋಚನೆ ಮಾಡಲಿಕ್ಕೆ ಅಥವಾ ಆಹ್ವಾನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ. ಈಗ ನಾನು ದೊಡ್ಡ ನ್ಯಾಷನಲ್ ಲೆವೆಲ್ ಸ್ಕಾಲರ್ಶಿಪ್ ಅದೊಂದು 200 ಮಂದಿಗೆ ಸಿಕ್ಕೋದು ಆಲ್ ಇಂಡಿಯಾ ಲೆವೆಲಲ್ಲಿ. ನ್ಯಾಷನಲ್ ಸೈನ್ಸ್ ಟ್ಯಾಲೆಂಟ್ ಸೈಟ್ಸ್ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಸಿಕ್ಕೋ ಸ್ಕಾಲರ್ಶಿಪ್. ಅದು ಆಗಿನ ಕಾಲದಲ್ಲಿ ತಿಂಗಳಿಗೆ 150 ರೂಪಾಯಿ ಬರ್ತಾ ಇತ್ತು. 67 ಇಮ್ಯಾಜಿನ್ ಮಾಡಿ, ಒಂದು ಬ್ಯಾಂಕ್ ಕ್ಲರ್ಕಿನ ಸಂಬಳ ಆಗ ಅಂಥ ದೊಡ್ಡ ಸ್ಕಾಲರ್ಶಿಪ್ ಅದು ನನಗೆ ಸಿಕ್ಕಿತ್ತು. ನಾನು ಮೆಡ್ರಾಸಲ್ಲಿ ಲಯೋಲಾ ಕಾಲೇಜಲ್ಲಿ ಕಲಿತವನು. ಅಲ್ಲಿಂದ ಒಂದಿನ ರಜೆಗೆ ಬಂದಾಗ ನಮ್ಮ ಬಿಲ್ಡಿಂಗ್ ಗೌರ್ಮೆಂಟ್ ಕಾಲೇಜಿನ ಆಪೋಸಿಟ್ ಇತ್ತು, ಅದು ಬ್ಯಾಂಕಿನವ್ರು ಸೀಸ್ ಮಾಡಿದ್ದಾರೆ. ನಮ್ಮ ತಂದೆ ನನ್ನನ್ನು ರಜೆಗೆ ಬಂದಾಗ ಬಾಯಿ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ, ಜಯಲಕ್ಷ್ಮಿ ಬ್ಯಾಂಕ್ ಅಂತ ಇದ್ದು, ಆ ಮ್ಯಾನೇಜರ್ ಹತ್ರ ಕೇಳು ಎಷ್ಟು ಕೊಟ್ಟರೆ ನಮ್ಮ ಬಿಲ್ಡಿಂಗ್ ಬಿಡ್ತಾರೆ ಅಂತೇಳಿ. ನಾನಲ್ಲಿ ಹೋಗಿ ನಿಂತೆ, ಮ್ಯಾನೇಜರ್ ಇದ್ದಾರೆ, ಸಣ್ಣ ಹುಡುಗ ನಾನು. ಮ್ಯಾನೇಜರ್ ಪಾಪ ಭಾಳ ಕೈಂಡ್ಲಿ ಮನುಷ್ಯ. ಏನು ಮಗು ಅಂತ ಕೇಳಿದೆ. ನಾನು ಹೇಳಿದೆ, ಮಾಮು ನಾವು ಎಷ್ಟು ಕೊಟ್ಟರೆ ನೀವು ನಮ್ಮ ಬಿಲ್ಡಿಂಗ್ ಬಿಡ್ತೀರಿ? ಕ್ಲಾರ್ಕಿಗೆ ಕರೆದ್ರೆ ಅವ್ರು ಹೇಳಿದ್ರು 48,422 ರೂಪಾಯಿ 50 ಪೈಸೆ ಅಂತ ಹೇಳಿದರು. ಬಿಟ್ಕೊಡ್ತೇವೆ ನಾವು. ಏನು ನಿನ್ನ ಅಜ್ಜ ಹಣ ಕೊಡ್ತಾರೆ ಹೇಳಿದಾರ ಅಂತ ಹೇಳಿದರು. ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನಿಮ್ಮ ಅಪ್ಪ ಎಲ್ಲಿ ಅಂತ. ಬರಲಿಲ್ಲ ಅವ್ರು ದೂರ ಇದ್ದಾರೆ, ಕಂಡು ನಾನು ಬೈತೇನೆ ಅಂತ ಹೇಳಿ. ಮತ್ತೆ ಹೇಳಿದ್ರು, ಮಗು ಒಳ್ಳೆ ಓದು ನೀನು. ಆಮೇಲೆ ಹೇಳಿದ್ರು, ನನಗೆ ನಿನ್ನ ಬಿಲ್ಡಿಂಗ್ ಬೇಡವಾ, ನಮಗೆ ಬೇಕು ಹಣ, ನಮಗೆ ಕೊಟ್ಟರೆ ಬಿಡ್ತೇವೆ. ನಾನು ಹೊರಗೆ ಹೋಗಿ ಇವ್ರ ಹತ್ರ ಕೇಳಿದೆ, ನಮ್ಮ ತಂದೆ ದೂರ ನಿಂತಿದ್ದಾರೆ, ಅಜ್ಜ ಹಣ ಕೊಡ್ತಾರೆ ಹೇಳಿದಾರ? ಆವಾಗ ನಾಳೆ ಬೆಳಿಗ್ಗೆ ನೋಡು ಈ ಲಾಟ್ರಿಗೆ ಫಸ್ಟ್ ಪ್ರೈಸ್ ಬರ್ತದೆ, ಲಾಟ್ರಿ ಟಿಕೆಟ್ ತೋರಿಸಿದ್ರು.
ಲಾಟ್ರಿ ಟಿಕೆಟ್ ಹೌದು, ಇದಕ್ಕೆ ಫಸ್ಟ್ ಪ್ರೈಸ್ ಬರ್ತದೆ ಹೇಗೆ ಹೇಳಿದ್ದು? ನನಗೆ ನೋಟ್ ಭಟ್ರು ಹೇಳಿದ್ದಾರೆ ಫಸ್ಟ್ ಪ್ರೈಸ್ ಬರ್ತದೆ ಅಂತ. ಇದಕ್ಕೆ ನಾನು ಅವರಿಗೆ ತೋರಿಸಿದ್ದೇನೆ ಅಂತೇಳಿ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆದವರು ನಾವು ಈ ಜ್ಯೋತಿಷ್ಯದ ಬಗ್ಗೆ ಪ್ರಶ್ನಿಸುವುದೊಂದು ಸಹಜ, ಹೌದಲ್ವಾ? ನೀವೇ ಹೇಳಿ. ಅಂದರೆ ಏನು ಅವತ್ತಿನ ಕಾಲದಲ್ಲಿ ಇದು ಬೊಗಳೆ ಅಂತ ನನಗೆ ಗೊತ್ತಾಗಿದ್ದು. ಈ ರೀತಿಯ ಏನು ನಂಬಿಕೆಯ ಹಿಂದೆ ಹೋಗಿ ಅನೇಕ ಏನು ಸೊತ್ತು ಸವಲತ್ತುಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಉಂಟಾಯಿತು. ಹೌದು. ಎಸ್. ಈಗ ನಾನು ಇನ್ನೊಂದು ಬಾರಿ ಮುಖ್ಯವಾದಂಥ ಪ್ರಶ್ನೆ ನರೇಂದ್ರ ನಾಯಕ್ ಅವರೇ, ಈಗ ಜ್ಯೋತಿಷ್ಯವನ್ನು ನೀವು ಪ್ರಶ್ನೆ ಮಾಡ್ತೀರಿ, ಜ್ಯೋತಿಷಿಗಳನ್ನು ಪ್ರಶ್ನೆ ಮಾಡ್ತೀರಿ. ಒಂದಷ್ಟು ಮಂದಿಯದ್ದು ಎಲ್ಲ ಪ್ರಶ್ನೆಗಳೆಲ್ಲ ಇರುತ್ತೆ. ನರೇಂದ್ರ ನಾಯಕರು ಎಸ್ ಅದು ಜ್ಯೋತಿಷಿಗಳು ಹಿಂದೂ ಧರ್ಮೀಯ ನಂಬಿಕೆ ಅಂತ ಒಂದು. ಅವರೆಷ್ಟು ಕ್ರೈಸ್ತ ಧರ್ಮೀಯರ ಈ ರೀತಿಯ ಒಂದಷ್ಟು ಏನು ನಂಬಿಕೆಗಳೆಲ್ಲ ಇರುತ್ತೆ, ಅದನ್ನೆಷ್ಟು ಪ್ರಶ್ನೆ ಮಾಡಿದ್ದಾರೆ? ಅಥವಾ ಮುಸ್ಲಿಂ ಸಮುದಾಯದವರಲ್ಲಿ ಕೂಡ ಇಂಥ ಕೆಲವು ನಂಬಿಕೆಗಳಿರುತ್ತೆ, ಅದನ್ನೆಷ್ಟು ಪ್ರಶ್ನೆ ಮಾಡಿದ್ದಾರೆ? ಇದು ಒಳ್ಳೆ ಪ್ರಶ್ನೆ. ಇದು ಮುಸ್ಲಿಂ ಅಸ್ಟ್ರಾಲಜರ್ ಅಂತ ಒಬ್ಬ ಹಾಕಿದ, ನಾನಾಗ ಅವನಿಗೆ ಪ್ರಶ್ನೆಗಳನ್ನು ಕೇಳಿದೆ, ಸುದ್ದಿ ಇಲ್ಲ. ಇದೇ ಮುಸ್ಲಿಂ ಅಸ್ಟ್ರಾಲಜರನ್ನು ನಂಬಿದ ಒಂದು ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ. ಖ್ಯಾತ ಹೈಕೋರ್ಟ್ ವಕೀಲೆ ಮಹಿಳೆಯೊಬ್ಬರು, ಅವರ ಮನೆಯಲ್ಲಿರೋ ಒಬ್ಬಳು ಹುಡುಗಿ ಯಾರೋ ಮುಸ್ಲಿಂ ಜ್ಯೋತಿಷರ ಹಿಂದೆ ಹೋಗಿ ಸ್ನಾನ ಮಾಡಿಸುವ ಜ್ಯೋತಿಷರಂತೆ. ಅದ್ರ ಬಗ್ಗೆ ಏನಾದ್ರು ಕೇಳ್ತಾ ಇದ್ರು, ಮಾಟ ಮಂತ್ರ ನಡೀತದ ಅಂತೇಳಿ. ನಾನು ಅದೆಲ್ಲ ನಾನ್ಸೆನ್ಸ್ ಅಂತ ಹೇಳಿದೆ. ಅವ್ರ ಹೆಸರು ಹೇಳಲಿಕ್ಕೆ ಪರ್ಮಿಷನ್ ಇದೆಯಲ್ಲ ಗೊತ್ತಿಲ್ಲ, ಅದ ಕಾರಣ ಅವ್ರ ಹೆಸರನ್ನು ಹೇಳೋದಿಲ್ಲ. ಭಾಳ ಫೇಮಸ್, ಸ್ವಲ್ಪ ವಯಸ್ಸಾದ ಮಹಿಳೆ, ಲಾಯರ್ ಒಬ್ಬರು. ಅವ್ರು ಮೊದಲು MLA ಆಗಿದ್ರು ಎಲ್ಲ. ಸೊ ಅವ್ರು ನನ್ನ ಹತ್ರ ಕೇಳಿದೆ ಈ ಪ್ರಶ್ನೆ. ಸೊ ಅದು ಮುಸ್ಲಿಮರಲ್ಲಿ ಇಲ್ಲ ಎನ್ನುವುದು ತಪ್ಪು, ಆದರೆ ಕಮ್ಮಿ ಇರ್ಬೋದು. ಆದರೆ ಇಲ್ಲಿ ಬರುವುದು ಏನೆಂದರೆ ಇದಕ್ಕೆ ಯಾವ ಮತ ಧರ್ಮಕ್ಕೂ ಸಂಬಂಧ ಇಲ್ಲ. ಎಸ್, ಇದು ಕ್ರೈಸ್ತ ಧರ್ಮೀಯರಲ್ಲಿ ಒಂದಷ್ಟು ಈ ರೀತಿಯ ನಂಬಿಕೆಗಳೆಲ್ಲ ಇದಾವೆ. ಒಂದಷ್ಟು ಜನ ಅತೀಂದ್ರಿಯ ಶಕ್ತಿಯವರು ಅಂತೆಲ್ಲ ಹೇಳಿಕೊಂಡು ಬರ್ತಾರೆ. ಸೊ ನೀವು ಅದನ್ನು ಪ್ರಶ್ನೆ ಮಾಡಿದ್ದೀರಾ? ನೋಡಿ, 1973ರಲ್ಲಿ ಕ್ರಿಸ್ ಪ್ಯಾನೋಸ್ ಎಂಬಾತ ಕುರುಡರು ನೋಡುತ್ತಾರೆ, ಕಿವುಡರು ಕೇಳುತ್ತಾರೆ ಅಂತ ಬಂದವನನ್ನು ಇಡೀ ಊರಿನ ಇತಿಹಾಸದಲ್ಲಿ ಓಪನ್ ಆಗಿ ಪ್ರಶ್ನೆ ಮಾಡಿದವ ನಾನು. ಆಗ ನಾನು 23-24 ವರ್ಷದ ಹುಡುಗ ಆಗಿದ್ದೆ. ಅಲ್ಲಿ ಹೋಗಿ ಅವನಿಗೆ ಒಬ್ಬ 4 ಕಾಲಿನಲ್ಲಿ 2 ಕೈ 2 ಕಾಲ ತೆವಳುವವನಲ್ಲಿ ಕರ್ಕೊಂಡು ಇವನನ್ನು ಸರಿ ಮಾಡು ಅಂತ ಹೇಳಿ ಗಲಾಟೆಯಾಗಿ ಅಲ್ಲಿ ನನ್ನ ಜೊತೆ ಬಂದಿದ್ರು ಕೆಲವರೆಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ. ಅವನ ಒಂದು ದೊಡ್ಡ ವೇದಿಕೆ ಇತ್ತು ಅಲ್ಲಿ. ಆಗ ಪಂಡಿತಾರಾಧ್ಯರು ಎಂಬವರು ಇದರ ಚೇರ್ಮನ್ ಆಗಿದ್ದರು, ನ್ಯೂ ಮ್ಯಾಂಗ್ಳೂರ್ ಕೋರ್ಟಿದ್ದು. ಅವರಿಗೆ ಏನೋ ವಾತ ಆಗಿತ್ತು. ಅವರನ್ನು ಅಲ್ಲಿ ಅಷ್ಟು ಜನರಿಗೆ ನಿಲ್ಲಿಸಿ ಅವರ ವಾಕಿಂಗ್ ಸ್ಟಿಕ್ಕನ್ನು ಹೇಳ್ಕೊಂಡ ವಾಕ್ ಇನ್ ದಿ ನೇಮ್ ಆಫ್ ಗಾಡ್ ಅಂತ ಹೇಳಿದ್ರು. ಇವರು ಸೈಡಿಗೆ ಹೋಗಿ ಹಿಡಿದ್ರು, ಸಿ ಹಿ ಕ್ಯಾನ್ ವಾಕ್ ಅಂತ ಹೇಳಿದರು. ನಾನು ಹೋಗಿ ಅವನನ್ನು ಪ್ರಶ್ನಿಸಿದೆ, ಗಲಾಟೆ ಆಯ್ತಲ್ಲಿ. ಇವನನ್ನು ಕರ್ಕೊಂಡು ಇವನನ್ನು ಸರಿ ಮಾಡು ಅಂತ ಹೇಳಿದೆ. ಅವ ಬಂದು ಎದುರುಗಡೆ ಇರುವ ಮರದ ಪಟ್ಟಿಯನ್ನು ತುಳಿದ, ಗೋ ಇನ್ ದಿ ನೇಮ್ ಆಫ್ ಗಾಡ್ ಅಂತ ಹೇಳಿದ. ನಾನು ಅಲ್ಲೇ ಇದ್ದೇನೆ. ಈಗ ನೋಡ್ತೇನೆ, ನನ್ನ ಒಟ್ಟಿಗೆ ಧೈರ್ಯಕ್ಕೆ ಬಂದ ಒಂದು 8-10 ಮಂದಿ ಇದ್ದರು, ಯಾರಿಲ್ಲ, ನಾನೊಬ್ಬನೇ ಇದ್ದೇನೆ. ಆ ತೆವಳುವ ಕೂಡ ತೆವಳಿ ಓಡಲಿಕ್ಕೆ ನೋಡ್ತಾ ಇದ್ದೇನೆ. ಅವನು ನನ್ನನ್ನು ಕರೆದ, ಕಮ್ಮಿ ಯಾರಂತೇಳಿ ಹೋದೆ. ಮೈ ಫ್ರೆಂಡ್ ಗೋ, ಅದರ್ವೈಸ್ ಐ ಆಮ್ ಅಫ್ರೇಡ್ ಸಮಥಿಂಗ್ ವಿಲ್ ಹ್ಯಾಪನ್ ಟು ಯು ಅಂತ ಹೇಳಿದ. ನಾನು ಹೇಳಿದೆ, ಡೋಂಟ್ ಥ್ರೆಟನ್ ಮೀ, ಟ್ವೈಸ್ ದಿ ಸೇಮ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಯು ಇಫ್ ಎನಿಥಿಂಗ್ ಹ್ಯಾಪನ್ಸ್ ಟು ಮೀ ಅಂತ ಹೇಳಿದೆ. ಯಾವ ಧೈರ್ಯದಲ್ಲಿ ಹೇಳಿದೆ ಅಂತ ಗೊತ್ತಿಲ್ಲ. ಮರುದಿನಲ್ಲಿ ದೊಡ್ಡ ಗಲಾಟೆ ಆಯಿತು, ಒಂದು ಶೋ ಬಂದಾಯಿತು. ಈಗ ಅದ ನಂತರ ಪೀಟರ್ ಯಂಗ್ರೇನ್ ಕ್ರಿಸ್ ಪ್ಯಾನೋಸ್ ಸೆಕೆಂಡ್ ಟೈಮ್ ಬಂದ. ಆಗ ಅವನ ಮೇಲೆ ಪ್ಯಾಂಪ್ಲೆಟ್ಗಳನ್ನು ಮಾಡಿ ಹಂಚಿದ್ದೀವಿ. ಆಗ ನಂದು MSc ಕಂಪ್ಲೀಟ್ ಆಗಿದೆ. ಆಗ ನಾನು ಸುಮಾರು 25-26 ವರ್ಷದವ. ಆಗ ಪುನಃ ಮಾಡಿದೆವು. ಈಗ ಏನು ಮಾಡಿದರು, ಆಗ ಅಲ್ಲಿ ಬಂದರ್ ಪೊಲೀಸ್ ಸ್ಟೇಷನ್ನ, ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ನ SI ಅವನನ್ನು ಕರೆಸಿದರು. ನನ್ನ ಹತ್ರ ಒಂದು ಪ್ಯಾಂಪ್ಲೆಟ್ ಇದೆ, ನೀನೆಲ್ಲ ಗುಣ ಮಾಡ್ತೀಯಂತೆ, ನಿನ್ನ ಮೇಲೆ ಕೇಸ್ ಮಾಡಬೇಕಂತೇಳಿ. ನೀನು ಯಾರನ್ನಾದರೂ ಗುಣ ಮಾಡ್ತೀಯಾದರೆ ಹೇಳು, ನಾನು ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಮಾಡದೆ ಹೋದರೆ ಅರೆಸ್ಟ್ ಮಾಡ್ತೇನೆ ನೀವು ಅಂತ ಹೇಳಿದ್ರು. ಆಗ ಅವನು ಹೇಳಿದೆ ಏನು ಗೊತ್ತಾ, ಐ ಆಮ್ ಕಂಡಕ್ಟಿಂಗ್ ಎ ಪ್ರೇಯರ್ ಮೀಟಿಂಗ್, ಐ ಡು ನಾಟ್ ಕ್ಯೂರ್ ಎನಿ ಪೀಪಲ್ ಅಂತ ಹೇಳಿದರು. ವರ್ಷನ್ ಬದಲಾಯಿಸಿಬಿಟ್ಟ.
ಅದುವರೆಗೆ ನಾನು ಜನರನ್ನು ಗುಣಮುಖ ಮಾಡ್ತೇನೆ ಅಂತ ಹೇಳ್ತಾ ಇದ್ದವನು, ಇಲ್ಲ ನಾನು ಕೇವಲ ಪ್ರಾರ್ಥನೆ ಮಾಡ್ತೇನೆ ಅಂತ. ಈ ಬೆನ್ನಿನ್ ಅಂತ ಒಬ್ಬ ಬೆಂಗಳೂರಿಗೆ ಬಂದಾಗ ಕೂಡ, ಬೆನ್ನಿಹಿನ್ ಬಂದಾಗ ಫಸ್ಟ್ ಆತನ ಬಗ್ಗೆ ಧ್ವನಿ ಎತ್ತಿದವರು ನಾವು, ಅವನಿಗೆ ಚಾಲೆಂಜ್ ಕೊಟ್ಟದ್ದು ನಾನು. ನಂತರ ಇವರು ಎತ್ತಿಕೊಂಡು ಅದನ್ನು ಇದು ಮಾಡಿದ್ರಲ್ಲ, ಅದರಲ್ಲಿ ನಾನಿಲ್ಲ, ಬಸ್ಗಳಿಗೆ ಬೆಂಕಿ ಕೊಡ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ. ಆದರೆ ಫಸ್ಟ್ ಅದನ್ನು ಎತ್ತಿದವ ನೀವು ನೋಡಿದ್ರೆ, ಇವರು ಎತ್ತುವ 20 ದಿನ ಮೊದಲು ಅದನ್ನು ನಾನು ಎತ್ತಿದ್ದೆ. ಬೆಂಗಳೂರಲ್ಲಿ ಭಾರಿ ದೊಡ್ಡ ಒಂದು ಸಭೆ ಮಾಡಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದು. ನಾನು ಸಿವಿಲೈಸ್ಡ್ ಮ್ಯಾನರಲ್ಲಿ ನಾನು ನನ್ನ ಪ್ರಶ್ನೆಗಳನ್ನು ಎತ್ತೇನೆ. ಕೇರಳದಲ್ಲಿ ಮೇರಿಯ ಫ್ಲೆಕ್ಸ್ ಪ್ರಿಂಟ್ಸ್ ಇಂದ ಕಣ್ಣೀರು ಸುರಿತದೆ ಅಂತ ಹೇಳಿದಾಗ ನಾನಲ್ಲಿ ಹೋದಾಗ 20,000 ಮಂದಿ ನನ್ನನ್ನು ಅಟ್ಯಾಕ್ ಮಾಡಲಿಕ್ಕೆ ರೆಡಿ ಇದ್ರು ಆ ದಿವಸ. ಸೊ ಇಂಥದ್ದು ಎಲ್ಲ ಬರ್ತಾ ಇರ್ತದೆ. ಅದು ಈಸಿ, ಯಾಕೆ ಗೊತ್ತಾ, ಸ್ಟ್ಯಾಟಿಸ್ಟಿಕಲಿ 80% ಜನ ಇಲ್ಲಿ ಒಂದು ಧರ್ಮವನ್ನು ಅನುಸರಿಸೋರಂತ ಇದ್ದಾಗ ಸ್ಟ್ಯಾಟಿಸ್ಟಿಕಲಿ 80% ಆಫ್ ದಿ ಸೂಪರ್ಸ್ಟಿಷನ್ ಅಲ್ಲಿ ಬರ್ತದೆ. ಒಂದು. ಎರಡನೇದು, ಇವನ್ನೇ ಅನ್ಯ ಧರ್ಮೀಯರಂತ ಹೇಳ್ತಿರಲ್ಲ, ಅವರು ಎಲ್ಲಿಂದ ಬಂದವರು? ಅವ್ರು ಇಲ್ಲೇ ಇರೋರು. ಅವರು ಕೂಡ ಭೂತಕ್ಕೆ ಹರಕೆ ಹೇಳುವವರ, ಪ್ರಶ್ನೆ ಕೇಳಲಿಕ್ಕೆ ಹೋಗುವವರ, ಜಾತಕ ಮಾಡುವವರು. ಕ್ರೈಸ್ತರಲ್ಲಿ ಜಾತಕ ಇರಬಾರ್ದಂತ ಅವರು ಜಾತಕ ಮಾಡಿ ತೋರಿಸ್ತಾರೆ, ರೋಮನ್ ಕ್ಯಾಥಲಿಕ್ಸ್. ಸೊ ಏನು ಹೇಳ್ತೀರ ನೀವು? ಸೊ ಇಲ್ಲಿ ಮೇನ್ ಏನೆಂದರೆ, ಮೌಢ್ಯಗಳನ್ನು ಪ್ರಶ್ನಿಸಿದಾಗ ಅದಕ್ಕೆ ಯಾವುದೇ ಲೇಬಲ್ ಕೊಡಬೇಡಿ, ಅದು ಮೌಢ್ಯ ಅಂತ ನೋಡಿಕೊಳ್ಳಿ. ಇನ್ನೊಂದು ನಿಮ್ಗೆ ಹೇಳ್ತೇನೆ, ನೀವು ಆ ಜಾತಕ ಇದರಿಂದ ಎಲ್ಲ ಯಾರ ಶೋಷಣೆ ಮಾಡ್ತಾ ಇದ್ದಾರೆ, ಹಿಂದೂ ಮೌಢ್ಯಗಳಂತ ಹೇಳಿ ಶೋಷಣೆ ಮಾಡೋದು ಯಾರು? ಅವರನ್ನು, ಮುಸ್ಲಿಮರನ್ನು, ಕ್ರೈಸ್ತರನ್ನಲ್ಲ, ಹಿಂದೂಗಳನ್ನೇ ಮಾಡೋದು. ನಾವು ವಿರೋಧಿಸ್ತಾ ಇರೋದು ಅದು. ಸೊ ಅದನ್ನು ನೆನಪಿಟ್ಟುಕೊಳ್ಳಿ. ಅಂದರೆ ಸ್ವತಃ ತಮ್ಮದೇ ಧರ್ಮೀಯರನ್ನು ಕೂಡ ತಮ್ಮ ಧರ್ಮೀಯರನ್ನೇ ಮಾಡೋದು ಫಸ್ಟಿಗೆ, ಶೋಷಣೆ ಮಾಡ್ತಾರೆ. ನೋಡಿ, ನಿಮ್ಮ ಜಾತಕ ಅಷ್ಟು ಜೆನ್ಯೂನ್ ಅಂತ ಇದ್ದರೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಇಷ್ಟೇ ನಾನು ಕೇಳೋದು. ನನಗೂ ಭಾಳ ಜಿಜ್ಞಾಸೆ ಇದೆ, ಇದನ್ನು ಸಾಯೋ ಮೊದಲು ಇಂಥದ್ದನ್ನು ನೋಡಬೇಕು ಅಂಥೇಳಿ ನಿಖರವಾಗಿ ಹೇಳುವವರನ್ನಂತ. ಅಂಥ ನಿಖರವಾಗಿ ಹೇಳುವವರೊಬ್ಬರು ಸಿಕ್ಕರೆ ನಾನೊಂದು ಸಂತೋಷದಿಂದ ಸಾಯ್ಬೋದು, ಇಂಥದ್ದನ್ನು ಒಂದು ನೋಡಿದೆ ಅಂತ. ಮತ್ತು ಇನ್ನೊಂದು ವಿಷಯ ಹೇಳ್ತೇನೆ, ನಾನು ನಿಮ್ಮ ಹಾಗೆ ಬರೀ ಮುಹೂರ್ತಕ್ಕಾಗಿ ನಾನು ಜಾತಕವನ್ನು ಕೇಳಿಕೊಂಡು ಹೋಗೋದಿಲ್ಲ. ಜಾತಕ ನಿಜವಾಗಿ ವರ್ಕ್ ಆಗ್ತದೆ ಅಂತ ಹೇಳಿದರೆ ನನ್ನ ಜೀವನದ ಪ್ರತಿಯೊಂದು ನಿರ್ಧಾರಕ್ಕೂ ನಾನು ಜ್ಯೋತಿಷ್ಯ ಹತ್ರವೇ ಹೋಗ್ತೇನೆ. ನಿಖರವಾಗಿ ಪ್ರೂವ್ ಮಾಡಿ ಅಷ್ಟೇ. ಈಗ ನಾನು ಮತ್ತೆ ಅದೇ ನಿಮ್ಮ ಎನ್ವಲಪ್ನ ವಿಚಾರಕ್ಕೆ ಬರುವಂಥದ್ದು. ಈ ನಡುವೆ ಈಗ ಎನ್ವಲಪ್ನಲ್ಲಿ ಇರುವಂಥ ವಿಚಾರಗಳನ್ನು ಅದನ್ನು ಓದಿ ಹೇಳಿದರೆ 1 ಲಕ್ಷ ರೂಪಾಯಿಯ ಸವಾಲು. ಓದಿ ಹೇಳಿದ್ರೆ ಓಪನ್ ಮಾಡಿ ಓದಿ ಹೇಳಿದ್ರೆ, ಓಪನ್ ತೆರೆಯದೆ, ಗಮನಿಸಿ ಕೊಡಿ, ಅದನ್ನು ಹರಿದು ಓಪನ್ ಮಾಡಿ ನಾನು ಹೇಳ್ತೇನೆ. ಅದನ್ನು ಮುಚ್ಚಿರುವಂತ ಲಕೋಟೆಯಲ್ಲಿರುವಂತ, ಅದನ್ನು ತೆರೆಯದೆ ಅದರ ಒಳಗೆ ಇರುವಂತ ಪತ್ರದಲ್ಲಿ ಬರೆಯಲಾಗಿರುವಂತ ವಿಚಾರವನ್ನು ಓದಿ ಹೇಳಬೇಕು. ಯಥಾವತ್ತಾಗಿ ಬರೆಯಲಾಗಿರುವ ಅಲ್ಲ, ಮುದ್ರಿಸಲಾಗಿರುವ, ಬರೆಯಲಾಗಿರುವ ಯಾವುದೇ ಆಗ್ತದೆ. ಅಥವಾ ನೋಟ್ ಇದ್ದರೆ ನೋಟ್, ಕರೆನ್ಸಿ ನೋಟ್ ಏನದು, ಅದರ ಸೀರಿಯಲ್ ನಂಬರ್, ಪೌಂಡ, ರಿಂಗಿಟ, ರಿಯಾಲ, ಯಾವುದಂತ, ಯಾವ ಕರೆನ್ಸಿ ಅಂತ ಹೇಳುವಂಥದ್ದು ಈ ಸವಾಲಿಗೆ. ಯಾವ ದೇಶದ ಕರೆನ್ಸಿ, ಯಾವ ದೇಶದ ಅಂತ ಹೇಳಿದ್ರೆ 1 ಲಕ್ಷ. ಮತ್ತೆ ಅದು ಎಷ್ಟು 10ರದ, 1ರದ, 100ರದ ಅದು ಕೂಡ ಹೇಳಬೇಕು. ಪ್ಲಸ್ ಅದರ ಸೀರಿಯಲ್ ನಂಬರ್ ಹೇಳಬೇಕು. ಈಗ ಮೊನ್ನೆ ನೀವು ಘೋಷಣೆ ಮಾಡಿದ ಬಳಿಕ ಯಾರಾದರೂ ಈ ಸವಾಲನ್ನು ಚಾಲೆಂಜ್ ಆಗಿ ತೆಕ್ಕೊಂಡು ಬಂದವರಿದ್ದಾರೆ? 4 ಬಂದಿದೆ ಇಷ್ಟವರೆಗೆ, ಏನಂತ ಹೇಳೋದಿಲ್ಲ, ನಾಡು 1ನೇ ತಾರೀಕಿಗೆ ಹೇಳ್ತೇನೆ. ಓಕೆ 4 ಉತ್ತರಗಳು ಬಂದಿವೆ ಆಲ್ರೆಡಿ, ಇನ್ನೂ ಬರ್ತದೆ. ಸೊ ಅಲ್ಲ, ಈಗ ಇಲ್ಲಿ ನಾವು ಗಮನಿಸಬೇಕಾದದ್ದು, ಇಡೀ ರಾಜ್ಯಕ್ಕೆ ಆಲ್ರೆಡಿ ಗೊತ್ತಾಗಿದೆ ನಿಮ್ಮ ಈ ಸವಾಲು. ಆದರೆ ಏನು ಸವಾಲನ್ನು ಸ್ವೀಕರಿಸಲಿಕ್ಕೆ ಬರುವವರ ಸಂಖ್ಯೆ ಭಾರಿ ಕಡಿಮೆ ಕಾಣಿಸ್ತಾ ಉಂಟು. ಯಾಕೆಂದರೆ ತಾನು ಹೇಳುವುದು ಬೊಗಳೆ ಅಂತ ಅವರಿಗೆ ಗೊತ್ತು. ಈ ಜ್ಯೋತಿಷ್ಯ ಹೇಳೋದ್ರಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್, 2ಆಗಿ ಅದನ್ನು ಡಿವೈಡ್ ಮಾಡ್ಬೋದು. ಒಂದು ವಾಟ್ ವಿ ಕಾಲ್ ಎಸ್ ಕೋಲ್ಡ್ ರೀಡಿಂಗ್. ಇದರ ವಿಶ್ಲೇಷಣೆ ಮಾಡಿದವರು ವೆಸ್ಟರ್ನ್, ಅಲ್ಲಿಯ ಮೂಲಕ ನಾನು ಪಡೆದ ಜ್ಞಾನವಾದ ಕಾರಣ ನಾನು ಇದನ್ನು ಇಂಗ್ಲೀಷ್ನಲ್ಲಿ ಅದಕ್ಕೆ ಇರುವ ಟೈಟ್ಲನ್ನು ಉಪಯೋಗ. ಕೋಲ್ಡ್ ರೀಡಿಂಗ್ ಏನೆಂದರೆ, ನೀವು ಬರುವ ಮೊದಲು ನಿಮ್ಮ ಬಗ್ಗೆ ಏನಂತೇಳಿ ಅವರು ಮಾಹಿತಿ ಕಂಡು ಹುಡುಕಿರ್ತಾರೆ. ಫಸ್ಟ್ ನೋಡಿದಾಗ ನೀವು ಬಾಯಿ ತೆಗೆಯುವ ಮೊದಲು ನಿಮ್ಮ ಬಾಡಿಯನ್ನು ನೋಡಿ, ನಿಮ್ಮನ್ನು ನೋಡಿ, ನಿಮ್ಮ ವಯಸ್ಸನ್ನು ನೋಡಿ ಸ್ವಲ್ಪ ಅವರು
ಇದನ್ನು ಕನ್ಕ್ಲೂಷನ್ಸ್ ಬರ್ತಾರೆ. ಇದು ಬಂದರೆ ಯಂಗ್ಸ್ಟರ್ ಅಂಥೇಳಿ ಅದನ್ನು ಇದು ಮಾಡ್ತಾರೆ. ಆಮೇಲೆ ಉತ್ತರಗಳನ್ನು ನಿಮ್ಮ ಬಾಯಿಂದಲೇ ತೆಗೆಸೋದು, ನಿಮ್ಮ ಮಾತುಗಳ ಮೂಲಕ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಮೂಲಕ ಅವರು ಇದನ್ನು ಮಾಡ್ತಾರೆ. ಅಂದರೆ ಪ್ರಶ್ನೆ ಕೇಳಲಿಕ್ಕೆ ಹೋದವನಿಗೆ ಹೋಗುವಾಗಲೇ ಒಳಗೆ ಎಂಟ್ರಿ ತಗೊಳ್ಳುವಾಗಲೇ ಆತನ ಬಾಡಿ ಲ್ಯಾಂಗ್ವೇಜ್ ನೋಡಿಯೇ ಆತನ ಮುಖದ ಹಾವಭಾವವನ್ನು ನೋಡಿ ಒಂದಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಳ್ತಾರೆ. ಮತ್ತು ಪ್ರಶ್ನೆ ಆದ ನಂತರ ಮತ್ತೆ ಉತ್ತರವನ್ನು ಕೂಡ ಓದಂಥ ವ್ಯಕ್ತಿಯಿಂದಲೇ ಏನು ಬರುವ ಹಾಗೆ ಮಾಡ್ತಾರೆ ಅಂತ ಸ್ವಲ್ಪ ಇದರಲ್ಲಿ ಒಂದು ಮನೋಶಾಸ್ತ್ರೀಯವಾದಂಥ ಸೈಕಲಾಜಿಕಲ್ ಫ್ಯಾಕ್ಟ್ ಇದರಲ್ಲಿ ವರ್ಕ್ ಆಗತ್ತಾ ಅಂತ. ಸೈಕಾಲಜಿಯೇ ಅದು. ಮತ್ತೆ ನೋಡಿ, ಅವರು ನಿಮಗೆ ಹೇಳುವುದು ಪ್ರೆಡಿಕ್ಷನ್ ಅಲ್ಲ, ಅವರು ನಿಮಗೆ ಮಾಡುವುದು ಏನೆಂದರೆ ಸೂತ್ ಸೇಯಿಂಗ್ ಅಂತ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವಂಥ ವಿಷಯವನ್ನು ಮಾಡಿ ಅದರ ಮೂಲಕ ತಾನು ಎಷ್ಟು ಸಂಪಾದಿಸಲಿಕ್ಕಿದೆ ಅದನ್ನು ಸಂಪಾದಿಸಿ. ಅದು ಬಂದವನಿಗೆ ಒಂದು ಕನ್ವಿನ್ಸ್ ಮಾಡುವ ಥರ ಒಂಥರ ಸಮಾಧಾನದಿಂದ ಹೋಗುವ ಹಾಗೆ, ಸಮಾಧಾನದಲ್ಲಿ ಹೋಗುವ ಹಾಗೆ ಮಾಡಿ ನಾನು ಎಷ್ಟು ಸಂಪಾದಿಸಲು ಸಾಧ್ಯ ಇದೆ ಅಂತ ಅದನ್ನು ನೋಡೋದು. ಫಸ್ಟಿಗೆ 500 ರೂಪಾಯಿ ಕನ್ಸಲ್ಟೇಷನ್, ಆಮೇಲೆ 5,000 ರೂಪಾಯಿದೇನೋ ಒಂದು, ಅದಾಗದೆ ಹೋದರೆ 20,000. ಇದೇ ರೀತಿಯಲ್ಲಿ 5 ಲಕ್ಷದವರೆಗೆ ಖರ್ಚು ಮಾಡಿದವರನ್ನು ನಾನು ನೋಡಿದ್ದೇನೆ. ಒಂದು ಬ್ಯಾಂಕಿನಲ್ಲಿರುವ ಮಹಿಳೆ, ನಾವೊಂದು 4-5 ವರ್ಷಗಳ ಹಿಂದೆ ಒಬ್ಬನನ್ನು ಎಕ್ಸ್ಪೋಸ್ ಮಾಡಿದೆವು. ಒಂದು ಬ್ಯಾಂಕಿದ್ದು ಮೇಲೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾಳೆ ಇದಕ್ಕಾಗಿ. ಏನು ಹೇಳಿದ್ರಂತೆ ಮಹಿಳೆ ಹತ್ರ? ಕತೆ ಬೇಕಾಗಿಲ್ಲ, ಇಂಜಿಸ್ಟ್ ಆಗಿ ನೀವು ಹೇಳೋದಿದ್ರೆ. ಮಹಿಳೆಯ ಮಗಳಿಗೆ ಮದುವೆ ಆಗಲಿಲ್ಲ, ಅವಳು ಮದುವೆ ಆಗಲಿಕ್ಕೆ ಒಪ್ಪುವುದಿಲ್ಲ ಅಂತ ಅವಳನ್ನು ಒಪ್ಪಿಸಲಿಕ್ಕೆ ಬೇರೆ ಬೇರೆ ರೀತಿಯ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅದಾಯಿತು. ಇನ್ನೊಬ್ಬ ಮನುಷ್ಯ ಇಲ್ಲೇ ಕಾವೂರಿನವ, ಕ್ರಿಶ್ಚನ್, ಅವನ ಮಗಳು ಇಂಥ ಒಬ್ಬ ಹುಡುಗನನ್ನು ಮದುವೆ ಆಗಬಾರ್ದು ಅಂತೇಳಿ ಅವ 3.5 ಲಕ್ಷ ಖರ್ಚು ಮಾಡಿದ್ದಾನೆ ಇವನಿಗೆ. ನೋಡಿದ್ರ ನೀವು? ಸೊ ಇದು ಜಾತ್ಯತೀತವಾಗಿದೆ. ಇದು ಇದಕ್ಕೆ ಜಾತಿ ಮತ ಧರ್ಮ ಅಂತ ಏನು ಭೇದ ಇಲ್ಲ. ಸೊ ಎಲ್ಲೋ ಒಂದಷ್ಟು ಜನ ಏನು ದುಡ್ಡು ವಸೂಲಿ ಮಾಡಲಿಕ್ಕೆ ಕೂಡ ಇದೇ ಒಂದು ದಾರಿಯಾಗಿ ಅಮಾಯಕರು ಬಂದರೆ, ಯಾಕಂತ ಹೇಳಿದ್ರೆ ಕಷ್ಟ ಅನ್ನುವಂಥದ್ದು ಎಲ್ಲ ಮನುಷ್ಯರ ಬದುಕಿನಲ್ಲಿ ಬರುವಂಥದ್ದೇ. ಇನ್ನೊಂದು ಘಟನೆ ಹೇಳ್ತೇನೆ. ನಿನ್ನೆ ಬೆಳಿಗ್ಗೆ ಬಂದ ಫೋನ್ ಇದು. ಉಮೇಶ್ ಅಂತ ಒಬ್ಬ ವ್ಯಕ್ತಿ, ಬೆಂಗಳೂರಿನವ. ನಿಮ್ಮ ಸವಾಲೇನೋ ಇದೆಯಲ್ಲ ಪೇಪರಲ್ಲಿ. ನಾನು ಹೇಳಿದೆ, ನಿಮ್ಗೀಗ ಏನು ಬೇಕು, ಆ ಸವಾಲುಗಳ ಬಗ್ಗೆ ವಿವರಗಳು ಬೇಕಲ್ಲ, ಯಾಕಂದ್ರೆ ಪೇಪರ್ನವರು ಫುಲ್ ಕವರ್ ಮಾಡಲಿಲ್ಲ, ವಾಟ್ಸಪ್ ಮಾಡ್ತೇನೆ ಅನ್ನೋದನ್ನು ಓದ್ಕೊಳ್ಳಿದ್ದು. ಆಗಲ್ಲ ಸರ್, ನಾನು ಇವತ್ತು ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಫೋನ್ ಇದ್ದು, ಇವತ್ತು ಬೆಳಿಗ್ಗೆ ನಾನು ಒಬ್ಬರ ಹತ್ರ ಹೋಗಿದ್ದೆ, ಅಲ್ಲಿ ಇದು ನಡೀತು, ಇದು ಹೇಗಾಯಿತು ಅಂತ ಕೇಳಿದ್ದಕ್ಕೆ ಎಲ್ಲ ವಿವರಣೆಗಳನ್ನು ಕೊಟ್ಟೆ. ಮತ್ತು ಪೇಪರಲ್ಲಿ ಬರೆದಿದ್ರಂತೆ, ಅದನ್ನು ಬಿಸಿ ಮಾಡಿದಾಗ ಇವರಿಗೇನೋ ಅಡ್ವೈಸ್ ಬಂತಂತೆ ಬ್ರೌನ್ ಕಲರಲ್ಲಿ. ಸೊ ಎಲ್ಲವನ್ನು ಹೇಳಿದೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟು ಇವತ್ತು ಆ ಬಗ್ಗೆ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದೆ. ಅದನ್ನು ಮಾಡಿ 15 ನಿಮಿಷದೊಳಗೆ ಆತಂದು ಫೋನ್. ನನಗೆಲ್ಲ ಅರ್ಥ ಆಯಿತು ಯಾವ ರೀತಿಯಲ್ಲಿ ಇವನು ನನಗೆ ಮೋಸ ಮಾಡ್ತಾನೆ ಅಂತೇಳಿ. ಸೊ ಒಬ್ಬ ಮೋಸಕ್ಕೆ ಒಳಗಾದಂತ ಉಮೇಶ್ ಫೋನ್ ಮಾಡಿದ್ದು 500 ರೂಪಾಯಿ ಅಷ್ಟೇ. ಅವನು ಕೆಲವು ಸಾವಿರ ಹೋಗ್ತಾ ಇತ್ತು, ಅದೆಲ್ಲ ಉಳಿಯಿತಂತ ಹೇಳಿದ. ಇದೇ ರೀತಿಯಲ್ಲಿ ಅತ್ಯಂತ ನಿಖರವಾದ ಭವಿಷ್ಯ ಅಂತ ಹೇಳುವ ಕುಂಭಕೋಣಂನ ನಾಡಿ ಭವಿಷ್ಯವನ್ನು ನಾನು ಎಕ್ಸ್ಪೋಸ್ ಮಾಡಿದ್ದೇನೆ. ನಾಡಿ ಭವಿಷ್ಯವನ್ನು ಅಲ್ಲಿ ಹೋದರೆ ಅವರು ಏನು ಹೇಳೋದು, ಇದೇನು ಅಂಗಡಿ ಅಲ್ಲ, ಇದು ನಮ್ಮ ಮಠಂ ಅಂತೇಳಿ, ಮಠ ಇದು ಅಂತೇಳಿ. ಆಮೇಲೆ ನಿಂದು ಸಿಗ್ತದ ಇಲ್ಲ ನಮ್ಗೆ ಗೊತ್ತಿಲ್ಲ, ಹುಡುಕಿ ತರಬೇಕು. ಅದಕ್ಕೆ ನಾಡಿ ಎಂದರೆ ಅದು ಈ ನಾಡಿ ಅಲ್ಲ, ಅದು ನಾಡಿ ಎಂದರೆ ತೇಳಿ ಅಂದರೆ ಹುಡುಕುವುದು. ತಮಿಳಲ್ಲಿ, ಹಳೆ ತಮಿಳಲ್ಲಿ ನಾಡಿ ಅಂದರೆ ಹುಡುಕುವುದು ಅಂತೆ. ಹಾಗೆ ನಿಮ್ಮ ಎಲೆ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ, ನಾವು ಹುಡುಕ್ತೇವೆ ಅಂತ. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಫಿಂಗರ್ ಪ್ರಿಂಟ್ ಅಂತ ತಗೊಂಡು ಹೋಗ್ತಾನೆ, ನೀವಿಲ್ಲಿ ಕೂತ್ಕೊಳ್ಳಿ ಅಂತೇಳಿ. ಅಲ್ಲಿ ಏನಂದರೆ ನೀವು ಕೂತ್ಕೊಳ್ತೀರಲ್ಲ, ಮಾತಾಡ್ತೀರಲ್ಲ, ಅದನ್ನೆಲ್ಲ ಅವರು ಗಮನಿಸ್ತಾರೆ. ಅಲ್ಲಿಂದ ನಿಮ್ಮದು ಶುರು ಆಗ್ತದೆ. ಅಂಥವನನ್ನು ಎಕ್ಸ್ಪೋಸ್ ಮಾಡಿ ಅವನಿಗೆ ಕೋಪ ಬಂದು ಅವನು ಆ ನಾಡಿ ಎಲೆ, ಜ್ಯೋತಿಷ್ಯದ ಎಲೆಗಳನ್ನು ತನ್ನ ಕಂಕುಳಲ್ಲಿ ಹಾಕಿ ಕೋಪದಿಂದ ಹೊರಗೆ ಹೋಗಿದ್ದಾನೆ. ಎಲ್ಲಿ? ಅವನದೇ ಅಂಗಡಿಯಿಂದ. ನಾವಲ್ಲೇ ಕೂತಿದ್ದೆವು ಮತ್ತು 10 ನಿಮಿಷ, ಇವನು ಬರಲೇ ಇಲ್ಲ, ಮತ್ತೆ ಬಂದೆವು. ಇವನನ್ನೇ ಆಸ್ಟ್ರೇಲಿಯನ್ ಟಿವಿಗಾಗಿ ನಾವು ಎಕ್ಸ್ಪೋಸ್ ಮಾಡಿದೆವು, ಇದೇ ನಾಡಿ ಜ್ಯೋತಿಷ್ಯವನ್ನು. ನಾನು ಹೋದಾಗ ನಾನು 350 ಫೀಸ್ ಅಂತ ಹೇಳಿದ್ದು, ನಾನು ಫೀಸ್ ಕೊಡಲಿಲ್ಲ, ನಿಜ ಆದರೆ ಮಾತ್ರ ಕೊಡು ಅಂತ ಹೇಳಿದ್ದು. ಆಸ್ಟ್ರೇಲಿಯನ್ ಟಿವಿಯವ ಸುಮಾರು 10,000 ರೂಪಾಯಿ ಖರ್ಚು ಮಾಡಿದ್ದಾನೆ ನಂದು ಮತ್ತು ಅವನದು ಭವಿಷ್ಯ ಹೇಳಿದ್ದೆಲ್ಲ ಬರೀ ಬೊಗಳೆ ಬಿಡಿ.
ಸೊ ಎಸ್, ಈ ರೀತಿಯ ಎಕ್ಸ್ಪೋಸ್ ಮಾಡ್ತಾ ಹೋಗ್ತಾ ಇರುವ ಸಂದರ್ಭದಲ್ಲಿ ಕೂಡ ಒಂದಷ್ಟು ಜನ ಮತ್ತೆ 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 ಏನು ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ಹೌದು, ಮೋಸಕ್ಕೆ ಒಳಗಾಗ್ತಾನೇ ಇದ್ದಾರೆ. ಹೌದು. ಯಾಕೆಂದರೆ ಮನುಷ್ಯನಲ್ಲಿ ತೊಂದರೆಗಳು ಬರುವಾಗ ಇದು ಆಗದೆ ಹೋದರೆ ಅದು ಈ ಜ್ಯೋತಿಷ್ಯ ಸರಿ ಇಲ್ಲ, ಆ ಜ್ಯೋತಿಷ್ಯ ಸರಿ ಇದ್ದಾನಂತ ಅಲ್ಲಿ ಹೋಗ್ತಾರೆ. ಅವನು ಹೇಳ್ತಾನೆ ಇವರು ಮಾಡಿದ್ದು ತಪ್ಪು, ಇವರು ನಿಮ್ಮ ಜಾತಕದಲ್ಲಿ ಇರುವ 6ನೇ ಮನೆಯಲ್ಲಿರುವ ಈ ಶುಕ್ರನನ್ನು ಗಮನಿಸಿರಲಿಲ್ಲ, ಈಗ ನಾನು ಅದಕ್ಕೆ ಸರಿ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡಿ, ಇನ್ನೊಂದು ಅಷ್ಟಮಂಗಳ ಪ್ರಶ್ನೆ ನಮ್ಮ ಕುಟುಂಬದಲ್ಲೇ ನಡೆದನ್ನು ಹೇಳ್ತೇನೆ ನಾನು. ನಮ್ಮ ಅಮ್ಮ 1995 ಅಕ್ಟೋಬರ್ನಲ್ಲಿ ತೀರಿ ಹೋದರು. ಆಮೇಲೆ ನಮ್ಮ ಕುಟುಂಬದ ನನಗೆ ಹೇಳಿದರು ಶ್ರಾದ್ದ ಮಾಡೋದು. ನಾನು ಹೇಳಿ ನಾನು ಮಾಡೋದಿಲ್ಲ. ನಮ್ಮ ಅಮ್ಮನಿಗೂ ಬೇಡ ಇತ್ತು, ನನಗೂ ಬೇಡ, ನನ್ನ ತಮ್ಮಂದಿರಿಗೂ ಬೇಡ, ನನ್ನ ತಂಗಿಗೂ ಬೇಡ, ನಿಮಗೆ ಅಂತ ಸಮಸ್ಯೆ ಅಂತೇಳಿ. ನಮ್ಮ ಅಪ್ಪ ಬೇಕಾದ್ರೆ ನೀವೇ ಮಾಡಿ ಅಂತ ಹೇಳಿದೆ. ಅವ್ರು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಮುಂದೆ ನಮ್ಮ ಕುಟುಂಬದ ಮನೆಯಲ್ಲಿ ತೊಂದರೆಗಳು, ಸುಜೀರ್ನಲ್ಲಿದೆ ಅದು ಮನೆ ಇದ್ದಂಥ ದೇವಸ್ಥಾನ ಮಾಡಿದ್ದಾರೆ, ಅಲ್ಲಿ ತೊಂದರೆಗಳು ಶುರು ಆದವಂತೆ. ನನಗೆ ಕಂಪ್ಲೇಂಟ್, ನೋಡು ನೀನು ಮಾಡಿದೆ ತೊಂದರೆ ಅಂತ. ಏನು ತೊಂದರೆ ಅಂತ ಅದು ನಿನಗೆ ಅರ್ಥ ಆಗೋದಿಲ್ಲ ಅಂತ ತೊಂದರೆ ಅಂತ. ಆಯ್ತರಪ್ಪ, ಅಷ್ಟಮಂಗಳ ಪ್ರಶ್ನೆ ಇಡ್ತೇವೆ ಅಂತೇಳಿ ಕೆಲವು ಲಕ್ಷ ಖರ್ಚು ಮಾಡಿ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟರು. ಅಲ್ಲಿ ಏನು ಮೆನು ಅಂದರೆ ಅದು 5 ದಿನದ್ದು. ನಾನು ಊಟಕ್ಕಾದರೂ ಬರಲ್ಲ, ನೀನು ಬರೋದು ಬೇಡ, ನಿನಗೆ ಊಟ ಮನೆ ಕಳಿಸ್ಕೊಡ್ತೇವೆ ಅಂತ ಟಿಫಿನ್ ಕ್ಯಾರಿಯರಲ್ಲಿ ಬೇರೆ ಕಳಿಸ್ಕೊಟ್ಟಿದ್ದರು. ಅವನ ಅಷ್ಟಮಂಗಳ ಪ್ರಶ್ನೆ ಇಟ್ಟವ ಈ ಕನ್ಕ್ಲೂಷನ್ಗೆ ಬಂದದ್ದು. ಈ ಮನೆಯಲ್ಲಿ ಒಬ್ಬಳು ಮಹಿಳೆ ಸತ್ತಿದ್ದಾಳೆ, ಅವಳ ಆತ್ಮವನ್ನು ಸ್ವರ್ಗಕ್ಕೆ ಕಳಿಸಲಿಲ್ಲ. ಸೊ ನಮ್ಮಮ್ಮ ಏನು ಮಾಡಿದ್ದು, ಆತ್ಮವನ್ನು ಸ್ವರ್ಗಕ್ಕೆ ಕಳಿಸದ ನನಗೆ ಬಂದು ತೊಂದರೆ ಕೊಡಬೇಕಾಗಿತ್ತು, ಅದನ್ನು ಕೊಡಲಿಲ್ಲ. ಅಲ್ಲಿ ಹೋಗಿ ನಮ್ಮ ಕುಟುಂಬದ ಸುಜೀರ್ನಲ್ಲಿರೋ ಮನೆಯಲ್ಲಿ ತೊಂದರೆ ಕೊಡ್ತಾಯಿದ್ದೆ. ಅದು ಒಬ್ಬಳೇ ಅಲ್ಲ, 2 ಫ್ರೆಂಡ್ಸ್ ಅಂತ ಕೊಂಡೋಗಿ. ಸೊ ಆಗ ಚರ್ಚೆ ಬಂತು ಅದಕ್ಕೆ ಪರಿಹಾರ ಏನು ಅಂತ. ಪರಿಹಾರ ಏನೆಂದರೆ ಶ್ರಾದ್ದ ಮಾಡಬೇಕೆಂದು. ಅದು ಮಾಡಬೇಕು ಯಾರು, ನಾನು ಮಾಡೋದಿಲ್ಲ ಅಂತೇಳಿ. ಕೊನೆಗೆ ಪರಿಹಾರ ಏನು ಸೂಚಿಸಿದರೆಂದರೆ, ಸ್ವರ್ಗಲೋಕಕ್ಕೆ ನಮಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಅವಳನ್ನು ಈ ಮನೆ ಒಳಗೆ ಬರೆದಾಗೆ ನಾವು ದಿಗ್ಬಂಧನ ಮಾಡ್ತೇವೆ ಅಂಥೇಳಿ ದಿಗ್ಬಂಧನ ಮಾಡಿ ನಮ್ಮ ತಾಯಿಯನ್ನು ಅವರ ಫ್ರೆಂಡ್ಸನ್ನು ಅಲ್ಲಿ ಒಳಗೆ ಬರೆದಾಗೆ ಮಾಡಿದ್ದಾರೆ. ಕೆಲವು ಲಕ್ಷ ಖರ್ಚು ಅದಕ್ಕೆ. ಈಗ ಎಸ್ ಈಗ ನಾವು ಇನ್ನೊಂದಷ್ಟು ಕಡೆ ನೋಡ್ತೇವೆ, ಇತಿಹಾಸವನ್ನು ಜ್ಯೋತಿಷ್ಯದ ಮೂಲಕ ಹುಡುಕಾಡಲಿಕ್ಕೆ ಹೋಗುವಂಥದ್ದು. ಹೌದು, ಈ ಕಾರ್ಬನ್ ಡೇಟಿಂಗ್ ಎಲ್ಲ ಬೇಡ, ಜ್ಯೋತಿಷ್ಯ ಮೂಲಕ ನಾವು ಹೇಳ್ತೇವೆ. ನೋಡಿ, ಈ ಇತಿಹಾಸ ನೀವು ಜ್ಯೋತಿಷ್ಯದ ಮೂಲಕ ಹುಡುಕಿ ಹೋಗಿ ಅದನ್ನು ಕೋರ್ಟಲ್ಲಿ ಎವಿಡೆನ್ಸ್ ಆಗಿ ಪ್ರೊಡ್ಯೂಸ್ ಮಾಡಿದರೆ ಕೋರ್ಟ್ ಅದನ್ನು ಎಕ್ಸೆಪ್ಟ್ ಮಾಡ್ತದ ಅಂತ ನೋಡುವ. ಯಾಕೆಂದರೆ ಹಿಸ್ಟ್ರಿ ಆ್ಯಂಡ್ ಮಿಥಾಲಜಿ, ಹಿಸ್ಟ್ರಿ ಈಸ್ ಬೇಸ್ಡ್ ಆನ್ ಎವಿಡೆನ್ಸ್, ಆನ್ ರೆಕಾರ್ಡ್ಸ್. ಮಿಥಾಲಜಿ ಈಸ್ ಬೇಸ್ಡ್ ಆನ್ ಯುವರ್ ಬಿಲೀಫ್ಸ್. ಸೊ ಆ 2ರ ಮಧ್ಯದಲ್ಲಿ ನಾವು ಲೈನ್ ಎಳೆಯದೆ ಹೋದರೆ ಕಷ್ಟ. ಈ ಹಿಸ್ಟ್ರಿ ಅಂದರೆ ಎವಿಡೆನ್ಸ್ ಇರೋದು, ಮಿಥಾಲಜಿ ಅಂದರೆ ನಾವು ನಂಬೋದು. ಈ ನಂಬಿಕೆಗಳು ಮತ್ತು ಪುರಾವೆಗಳ ಮಧ್ಯದಲ್ಲಿ ಆ ಲೈನನ್ನು ಎಳೆಯದೆ ಹೋದರೆ ಅದರಿಂದ ಇದಕ್ಕೆ ಹೋಗ್ತದೆ. ಈಗ ಮಂಗಳೂರಿನ ಮಳಲಿ ವಿಲೇಜಿನಲ್ಲಿ ಭಾರಿ ಹಳೆಯ ಕಾಲದ ಮಸೀದಿ, ನಾವು ಕರಾವಳಿಯಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಕಡೆ ಅಥವಾ ದೇಶದಲ್ಲಿ ಕೂಡ ನೋಡ್ತೇವೆ. 500 ವರ್ಷ, 600 ವರ್ಷ, 1000 ವರ್ಷಗಳ ಹಳೆ ಕಾಲದ ಮಸೀದಿಗಳೆಲ್ಲ ಇದ್ದದ್ದು. ಮತ್ತು ಅದನ್ನು ಆವತ್ತಿನ ಸಂದರ್ಭದಲ್ಲಿ ಆವತ್ತಿನ ಲೋಕಲ್ ಶಿಲ್ಪಿಗಳು ನಿರ್ಮಾಣ ಮಾಡ್ತಾ ಇದ್ದರು. ಇಂಡೋ ಅರೇಬಿಕ್ ಶೈಲಿ, ಈ ರೀತಿಯ ಶೈಲಿಯಲ್ಲೆಲ್ಲ ಅಂಥದ್ದು ನಮ್ಮ ಕರಾವಳಿಯಲ್ಲಿ ಕೂಡ ಇದೆ ಅನೇಕ ಮಸೀದಿಗಳು. ಈಗ ಮಳಲಿಯ ಮಸೀದಿಗೆ ಬರುವಾಗ ಅವರೇನು ಅದನ್ನು ರಿನೋವೇಟ್ ಮಾಡಲಿಕ್ಕೆ ಅಂತ ಓಪನ್ ಆಗಿ 10 ಜನಕ್ಕೆ ಕಾಣುವಾಗಿ ರಸ್ತೆ ಬದಿಯಲ್ಲಿರುವ ಅದರ ಮೇನ್ ಕಂಪೌಂಡ್ಗಳನ್ನೆಲ್ಲ ತೆಗೆದರು. ಒಳಗಡೆದ್ದು ಇರುವಂಥ ದೊಡ್ಡ ಗುಡಿಯ ಥರದ್ದೇ ಶೈಲಿ, ದೊಡ್ಡದಾಗಿ ಕಾಣುವಂಥದ್ದು, ಏನು ಗುಪ್ತವಾಗಿ ಇದ್ದದ್ದಲ್ಲ, ಪರದೆ ಮುಚ್ಚಿ. ಸೊ ಅದು ದೇವಾಲಯ ಆಗಿತ್ತು. ಅದನ್ನು ಈಗ ಪ್ರಶ್ನೆಯವರು ಹೇಳಿದ್ದಾರೆ ಅಂತ ಹೇಳುವಂಥದ್ದು. ಮತ್ತು ಈಗ ಅದನ್ನು ಆ ನೆಲೆಯಲ್ಲೇ ಹುಡುಕಿಕೊಂಡು ಹೋಗುವಂಥದ್ದು. ಜ್ಯೋತಿಷ್ಯದ ಮೂಲಕ ಅದಕ್ಕೆ ನಾವು ಕನ್ಕ್ಲೂಷನ್ ಮಾಡ್ತೇವೆ, ಅದಕ್ಕೆ ಉತ್ತರ ಕಂಡುಕೊಳ್ಳುತ್ತೇವೆ ಅಂತ. ಅದನ್ನು ಕೋರ್ಟಲ್ಲಿ ಎವಿಡೆನ್ಸ್ ಆಗಿ ತಗೊಂಡು ಹೋಗಿ ಅಲ್ಲಿ ಕೋರ್ಟ್ ಅದನ್ನು ಪುರಾವೆಯಾಗಿ ಸ್ವೀಕಾರ ಮಾಡ್ತದ ನೋಡುವ ಒಂದು. ಎರಡನೇದು, ಅದು ನಿಜವಾಗಿ ಒಂದು ಮಂದಿರ ಆಗಿದ್ದರೆ ಅದನ್ನು ಇವರು ಹೇಗೆ ಆಕ್ಯುಪೈ ಮಾಡಿದರು ಅಂತ ಆ ಪ್ರಶ್ನೆ ಬರ್ತದೆ. ಯಾಕೆಂದರೆ ಇವರು ಅದನ್ನು ಸೇಲಲ್ಲಿ ತಗೊಂಡು ಲ್ಯಾಂಡ್ ಕಾಣ್ತದೆ,
ಸೇಲಲ್ಲಿ ಸೇರ್ಕೊಂಡದ ಗೌರ್ಮೆಂಟ್ ಕೊಟ್ಟದ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚಿನ ವಿವರಗಳು ಗೊತ್ತಿಲ್ಲ. ಆದರೆ ಇಲ್ಲಿ ಬರೋ ಮೂಲಭೂತವಾದ ಪ್ರಶ್ನೆಗಳು, ಒಂದು ಕಾನೂನು ಬಂದಿದೆ, ಅದು ಐ ಥಿಂಕ್ 1995 ಅಲ್ಲಿ ತಂದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. 1947ನಲ್ಲಿ ಇರುವ ಸ್ಟೇಟಸ್ ಕೋವನ್ನು ಕಾಪಾಡಬೇಕು ಅಂತ. ಮತ್ತು ಬೇಸಿಕಲಿ ಒಂದು ಪ್ರಾಪರ್ಟಿ ರೈಟ್, ಈ ಪ್ರಾಪರ್ಟಿಯನ್ನು ಒಳಗೆ ಹಾಕಲಿಕ್ಕೆ ಕೂಡ ಇಂಥ ಇದು ನಡೀತದೆ. ಉದಾಹರಣೆಗೆ ನಮ್ಮದೇ ಜಾಗ ಇತ್ತು ಇಲ್ಲಿ, ಈಗ ಐಡಿಯಲ್ ಕೆಫೆ ಎಲ್ಲ ಆಗಿದೆಯಲ್ಲ, ಅದು ನಮ್ಮ ಅಜ್ಜನ ಮನೆ, ಇದನ್ನು ನಾವು ಮಾರಾಟಕ್ಕೆ ಇಟ್ಟಿದ್ದೆವು. ಅಲ್ಲಿ ಇಟ್ಟಾಗ ಅದು ಕಡಿಮೆ ಬೆಲೆಗೆ ತಗೊಳ್ಳಿಕ್ಕೆ ಕೆಲವು ನನಗೆ ಮತ್ತು SS ಕಾಮತ್ರಿಗೆ ಅದರ ಸುಪರ್ದಿ ಕೊಟ್ಟಿದ್ರು ಇಡೀ ಕುಟುಂಬದು. ಕೆಲವರು ನೋಡಿ ಅದರ ಬೆಲೆ ಕಮ್ಮಿ ಮಾಡಲಿಕ್ಕೆ ನಾವು ಅಲ್ಲಿ ನಾಗನ ಕಲ್ಲು ಹಾಕಿ ಬಿಡ್ತೇವೆ, ಆಮೇಲೆ ನೋಡಿ ಏನಾಗ್ತದೆ ಅಂತ. ನಾನು ನಾಗನ ಕಲ್ಲು ಹಾಕಿ ನಾನೇ ತೆಗೆದದನ್ನು ಬಿಸಾಡ್ತೇನೆ, ಏನಾಗ್ತದೆ ನೋಡುವಂತ. ಸೊ ಈ ಥರದ್ದು ಕೂಡ ಮಾಡ್ತಾರೆ ಜನಗಳು. ಪ್ರಾಪರ್ಟಿಯ ವ್ಯಾಲ್ಯೂವನ್ನು ಡೌನ್ ಮಾಡಲಿಕ್ಕೆ ಅಲ್ಲಿ ನಾಗನ ಕಲ್ಲ ಮೂರ್ತಿಯನ್ನು ಸೃಷ್ಟಿಸಿ ಅದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ. ಈಗ ಜ್ಯೋತಿಷ್ಯದ ಮೂಲಕ ಇತಿಹಾಸವನ್ನು ಹುಡುಕುವುದು ಇದು ಸರಿಯಲ್ಲ ಅಂತ ಹೇಳುವಂಥದ್ದು. ಖಂಡಿತವಾಗಿ ಜ್ಯೋತಿಷ್ಯದ ಮೂಲಕ ಇತಿಹಾಸವನ್ನು ಹುಡುಕುವುದು ಹೇಗೆ ಸಾಧ್ಯ? ಇತಿಹಾಸಕ್ಕೆ ಪುರಾವೆಗಳು ಬೇಕು. ಜ್ಯೋತಿಷ್ಯರು ಹೇಳಿದ್ದನ್ನು ಯಾರು ಪುರಾವೆ ಅಂತ ಸ್ವೀಕಾರ ಮಾಡಲಿಕ್ಕೆ ರೆಡಿ ಇಲ್ಲ. ಯಾವ ಕೋರ್ಟ್ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇಲ್ಲ. ಈ ಜ್ಯೋತಿಷ್ಯವನ್ನು ಒಂದು ಶಾಸ್ತ್ರ ಅಂತ ಹೇಳ್ತಾರೆ. ಅದು ಶಾಸ್ತ್ರವ ಇಲ್ವೋ ನನಗೆ ಗೊತ್ತಿಲ್ಲ. ನಂಬಿಕೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಇದ್ದರೆ ನಂಬಿಕೆ. ವಿಚಾರದ ಹೊರಗಲ್ಲಿಗೆ ತಿಕ್ಕಿ ಹಚ್ಚಿದ ನಂಬಿಕೆಯು ವಿಜ್ಞಾನವಾಗ್ತದೆ. ಹೀಗೆ ಪ್ರಶ್ನಿಸದೆ ಸ್ವೀಕಾರ ಮಾಡಿದ್ದು ಏನಾಗ್ತಂತ ಅವರೇ ನಿರ್ಧಾರ ಮಾಡಿಕೊಳ್ಳಿ. ಎಸ್ ಸರ್, ನಾನು ಈಗ ನಾನು ಮತ್ತೆ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಸಮಾಪನ ಮಾಡುವಾಗ ಮತ್ತೆ ನಿಮ್ಮ ಏನು ಎನೋಲಪ್ಗಳನ್ನು ನೆನಪು ಮಾಡುವಂಥದ್ದು. ಎಸ್, ನೀವೇ ಒಂದು ಬಾರಿ ಹೇಳುವಂಥದ್ದು. ಇಲ್ಲಿ 7 ಎನ್ವಲಪ್ಗಳಿವೆ. ಸ್ವಲ್ಪ ಮೇಲಕ್ಕೆತ್ತಿ ಸರ್, ಸ್ವಲ್ಪ ಮೇಲಕ್ಕೆತ್ತಿ. ನಿಮ್ಮ ಮುಖ ಕಾಣಲಿ. ಅಯ್ಯೋ, ನನ್ನ ಮುಖವು ಕಾಣಬೇಕಾ? ಇದರಲ್ಲಿ ಏನಿದೆ ಅಂತ ನಿಖರವಾಗಿ ತಿಳಿಸಿ 1 ಲಕ್ಷ ಬಹುಮಾನ ಪಡೆಯಿರಿ. ಅದರಲ್ಲೂ ಹೇಳ್ತಾ ಇದ್ದೇನೆ ನಾನು, 50ರವರೆಗೆ ಎಂಟ್ರಿಗಳಿಗೆ 1 ಲಕ್ಷ ಕೊಡಲಿಕ್ಕೆ ನನಗೆ ತಾಕತ್ತಿದೆ. ಒಂದು 60 ಎಂಟ್ರಿಗಳು ಬಂದರೆ ನಾನು ಸತ್ತೆ. ನಾನು ಆಮೇಲೆ ದಿವಾಳಿ ತನಕ ಘೋಷಿಸಬೇಕಾಗ್ತದೆ. ಈಗ 50 ಜನ ಸರಿ ಉತ್ತರ ಹೇಳಿದ್ರು ಕೂಡ 1 ಲಕ್ಷವನ್ನು ಡಿವೈಡ್ ಮಾಡೋದಿಲ್ಲ. 50 ಮಂದಿಗೂ 1 ಲಕ್ಷ ಕೊಡ್ತೇವೆ. 50 ಮಂದಿಗೂ 1 ಲಕ್ಷ ಕೊಡ್ತೀರಿ. ಇದು ಭಾರಿ ದೊಡ್ಡ ಬಂಪರ್ ಬಹುಮಾನ ಆಯ್ತಲ್ಲ. 50 ಲಕ್ಷದ ಬಹುಮಾನ ಆಯ್ತು ಇದು. ಅಲ್ಲ, ಉದಾಹರಣೆಗೆ ಒಬ್ಬರಿಗೆ ನಿಖರವಾದ ಉತ್ತರ ಗೊತ್ತಿದೆ ಅಂತ ಹೇಳಿದರೆ ತಮ್ಮ 50 ಮಿತ್ರರಿಗೆ ಹೇಳಿ ಅದರ ಮೂಲಕ ಅವರು 50 ಲಕ್ಷ ತೆಗಿಬೋದು. ನಂದು ಈಗ ಯಾರಾದರೂ ವೃತ್ತಿಪರ ಜ್ಯೋತಿಷ್ಯರು ಕೂಡ ಈ ಕಂಟೆಸ್ಟ್ ಅಲ್ಲಿ ಭಾಗವಹಿಸ್ತಾರೆ. ಎನಿಥಿಂಗ್, ಯಾವುದೇ ಜಾತಿ ಮತ ಭೇದ ಇಲ್ಲ. ಯಾರಾದ್ರೂ ಎಣಿಸೋದು ಬೇಡ. ನಮ್ಮ ಮತಕ್ಕೆ, ನಮ್ಮ ಜಾತಿಗೆ, ನಮ್ಮ ನಂಬಿಕೆಗಳಿಗೆ ಮಾಡಿದ್ದಾನೆ, ಏನೂ ಇಲ್ಲ. ಯಾರು ನಿಮ್ಮ ವೆಸ್ಟರ್ನಲ್ಲಿ ಜ್ಯೋತಿಷ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲಿ ಟ್ಯಾರೆಟ್ ಕಾರ್ಡ್ಸ್ ಅಂತ ಇಡ್ತಾರೆ, ಕ್ರಿಸ್ಟಲ್ ಬಾಲ್ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯದು ಅವರ ಹತ್ರವೂ ಇದೆ. ಅದಕ್ಕೂ ವೆಲ್ಕಮ್. ಇದು ಒಂದು ಬಂದಾಗ ನನಗೆ ನೆನಪಾಯಿತು. ನನ್ನ ಚಾಲೆಂಜ್ಗಳು ಸುಮಾರು 50 ವರ್ಷದಿಂದ ನಡೀತಾ ಇವೆ. ಈಗಲೂ ಮತ್ತೆ ನೆನಪು ಮಾಡೋಣ ಅಂತೇಳಿ ಮಾಡಿದ್ದು ನಾನು ಅಷ್ಟೇ. ಎಸ್ ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ನರೇಂದ್ರ ನಾಯಕ್ ಅವರು ಭಾರಿ ದೊಡ್ಡ ನೇರವಾದ ಸವಾಲನ್ನು ಮುಂದೆ ಇಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೇನೆ ಅಂತ. ಒಂದು ವೇಳೆ ಸರಿ ಉತ್ತರ ಕೊಟ್ಟಂತ 10 ಜನ ಇದ್ದರೆ 10 ಜನಕ್ಕೂ ಕೂಡ 1 ಲಕ್ಷ ರೂಪಾಯಿಯಾಗಿ ಬಹುಮಾನ ಸಿಗಲಿಕ್ಕೆ ಇದೆ. ಅದರ ಆಚೆಗೆ 50 ಮಂದಿ ಇದ್ದರೂ 50 ಮಂದಿಯ ತನಕ ಕೂಡ ನಾನು 1 ಲಕ್ಷ ರೂಪಾಯಿಯ ಬಹುಮಾನವನ್ನು ಕೊಡ್ತೇನೆ ಅಂತ. ಈಗಾಗಲೇ ನಿಮಗೆ ಇವರ ಸವಾಲಿನ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ. ಮತ್ತು ಈ ಸವಾಲಿನ ಬಗ್ಗೆ ಈ ಮೊದಲೇ ಮಾಧ್ಯಮ ಗೋಷ್ಠಿಯಲ್ಲೇ ಮಾಧ್ಯಮ ರಿಲೀಸ್ ಮೂಲಕ, ಪತ್ರಿಕಾ ಹೇಳಿಕೆ ಮೂಲಕ ನರೇಂದ್ರ ನಾಯಕ್ ಅವರು ಪ್ರಚಾರ ಮಾಡಿದ್ದಾರೆ. TV ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ವಿಚಾರ. ಇನ್ನೂ 1 ದಿನ ಅವಧಿ ಇದೆ ಉತ್ತರ ಕೊಡಲಿಕ್ಕೆ. ಅವರಿಗೆ ಉತ್ತರ ಕೊಡುವುದಿದ್ದರೆ ವಾಟ್ಸಾಪ್ ಇಲ್ಲವೇ ಇಮೇಲ್ ಒಮ್ಮೆ ಹೇಳಿ ಸರ್. ಏನಂತ? narendn@gmail.com. ದಯವಿಟ್ಟು ಸ್ಕ್ರೀನ್ ಮೇಲೆ ಹಾಕಿ. ಸ್ಪೆಲ್ ಮಾಡಿ ಸರ್. ಸ್ಪೆಲ್ NARENYEN@gmail.com. ವಾಟ್ಸ್ಆ್ಯಪ್ ನಂಬರ್ 9448216343. ಇನ್ನೊಮ್ಮೆ ಹೇಳಿ ಸರ್ ವಾಟ್ಸಪ್ ನಂಬರ್. 9448216343.
ಈ ನಂಬರ್ಗೆ ವಾಟ್ಸಪ್ ಮಾಡಬಹುದು ಆ ಉತ್ತರವನ್ನು. ಎಸ್, ಈ ಶೋ ಯೂಟ್ಯೂಬಲ್ಲಿ ಕೂಡ ಇರುತ್ತೆ, ನೋಡಿಕೊಳ್ಳಿ. ವೀಕ್ಷಕರಿಗೆ ಸವಾಲು ಎಸ್, ನರೇಂದ್ರ ನಾಯಕ್ ಅವರು ಸವಾಲನ್ನು ಇಟ್ಟಿದ್ದಾರೆ. ನರೇಂದ್ರ ನಾಯಕ್ ಅವರು ಕರ್ನಾಟಕ ರಾಜ್ಯ ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ ಕೂಡ ಪುರಸ್ಕೃತರು. ಹೌದು, ಮಕ್ಕಳ ಇದು ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಹುಟ್ಟಿಸಿದಕ್ಕಾಗಿ ಬಾಲ ಅಕಾಡೆಮಿಯ ಬಾಲವಿಜ್ಞಾನ ಅಕಾಡೆಮಿಯ ಪ್ರಶಸ್ತಿ ಕೂಡ ಪುರಸ್ಕೃತರು ಕರ್ನಾಟಕ ಸರ್ಕಾರದ್ದು ಕಳೆದ ಅವಧಿಯಲ್ಲಿ. ಎಸ್ ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ವಿಚಾರವಾದಿಗಳಾಗಿರುವಂಥ ನರೇಂದ್ರ ನಾಯಕ್ ಅವರಿಗೆ ಮತ್ತೊಮ್ಮೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ಎಸ್, ಈಗ ಸವಾಲಂತೂ ಓಪನ್ ಆಗಿದೆ. ಎಸ್, ಇನ್ನೂ ಕೂಡ 1 ದಿನಗಳ ಅವಧಿ ಇದೆ ಉತ್ತರ ಹೇಳುವವರಿಗೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.